ಅದ್ಭುತವಾದಂತಹ ಜನರ ಮತ್ತು ಓದುಗರ ಸ್ಪಂದನೆಯ ಜೊತೆ ಕೂಡಿ ದೀಪಾವಳಿ ವಿಶೇಷ ಅಂತ ಹೊರಹೊಮ್ಮಿರುವಂತಹ ತಮಗೆಲ್ಲ ತಿಳಿದಿರುವಂತಹ ವಿಷಯ. ಇವತ್ತದು ಮಾರುಕಟ್ಟೆಗೆ ಕಳೆದ ಒಂದು ವಾರದ ಹಿಂದೆ ಮಾರುಕಟ್ಟೆ ಕೂಡ ಬಿಡುಗಡೆಯಾಗಿದೆ. ಪ್ರತಿಯೊಬ್ಬ ಸುದ್ದಿ ಓದುಗರಿಗೂ ಸುದ್ದಿ ಹಿತೈಷಿಗಳಿಗೂ ಕೂಡ ಆ ದೀಪಾವಳಿ ವಿಶೇಷ ಅಂತ ತಲುಪಿದೆ ಮತ್ತು ಅವರ ಮನಮೆಚ್ಚಿದ ಮತ್ತು ಹೃದಯ ತುಂಬಿದ ಅಭಿನಂದನೆಗಳನ್ನು ಕೂಡ ನಮ್ಮೆಲ್ಲ ಸುದ್ದಿ ಬಳಗಕ್ಕೆ ಅವರು ಅರ್ಪಿಸಿದ್ದಾರೆ. ಅದರ ಹಿಂದೆ ಅನೇಕರು ಕೆಲಸವನ್ನು ಮಾಡಿದ್ದಾರೆ. ಸುದ್ದಿ ಪತ್ರಿಕೆಯ ಜೊತೆಗೆ ದೃಶ್ಯ ಮಾಧ್ಯಮದ ಜೊತೆಗೂಡಿ ನಿರಂತರ ಏನು ಪ್ರತಿ ದಿವಸದ ಕೆಲಸ ಕಾರ್ಯಗಳಾಗ್ತವೆ, ಅದರ ಜೊತೆಗೆ ಈ ದೀಪಾವಳಿ ವಿಶೇಷ ಅಂಕವು ಕೂಡ ಹೊರಹೊಮ್ಮಿರುವಂಥದ್ದು ನಮಗೆಲ್ಲರೂ ಕೂಡ ಹೆಮ್ಮೆಯ ವಿಷಯ. ಇವತ್ತು ಆ ವಿಚಾರದ ಜೊತೆಗೂಡಿ ಒಟ್ಟು ಒಂದು ವರ್ಷದಲ್ಲಿ ನಮ್ಮ ಏನೆಲ್ಲ ಕಾರ್ಯಕ್ರಮಗಳು ಸುದ್ದಿಯ ಮುಖಾಂತರ ಆಗ್ತಾ ಇದೆ ಮತ್ತು ಅರಿವು ಕೇಂದ್ರದ ಮುಖಾಂತರ ಆಗ್ತದೆ ಎನ್ನುವುದನ್ನು ತಮಗೆಲ್ಲರೂ ಕೂಡ ತಿಳಿಯಪಡಿಸುವಂತಹ ವಿಶೇಷವಾಗಿ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರುವಂತಹ ನಮ್ಮ ಸುದ್ದಿ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರು, ಆಡಳಿತ ನಿರ್ದೇಶಕರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವ ಡಾಕ್ಟರ್ ಯುಪಿ ಶಿವಾನಂದ ಇವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಗೆ ನಮ್ಮ ಸಿಒ ಆಗಿರುವಂತಹ ಸೃಜನ್ ಮೊಬೈಲ್ ಸರ್ ತಾವು ಕೂಡ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೂ ಎಲ್ಲ ಪರವಾಗಿ. ಹಾಗೆ ನಮ್ಮ ಸುದ್ದಿ ಬಳಗದ ವಿಶೇಷ ಅಂಕಣಕಾರರು, ಸಾಹಿತಿಗಳು ಆಗಿರುವ ನೇತೃತ್ವ ಮುಖ್ಯ ಗುರುಗಳು, ನಮ್ಮ ಗುರುಗಳು ಆಗಿರುವ ನಾರಾಯಣ ರೈ ಕೊಪ್ಪಳ್ಳಿ ಸರ್ ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸುದ್ದಿ ಸೌಹಾರ್ದ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವ ಎಂ ನರೇಂದ್ರ ಸರ್ ನಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಸುದ್ದಿ ಬಳಗದೆಲ್ಲರೂ ಕೂಡ ಶ್ರೀಪತಿ ಭಟ್ರವರಿದ್ದಾರೆ, ಮಾಡಾದ ಶ್ರೀಪತಿ ಭಟ್ರವರು, ನಮ್ಮ ಸುದ್ದಿ ಬಳಗದ ಪ್ರತಿಯೊಂದರಲ್ಲೂ ಕೂಡ ಅವರನ್ನು ಕೂಡ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಸುದ್ದಿ ಸಮೂಹ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು, ಸಹೋದ್ಯೋಗಿ ಮಿತ್ರರು ಮತ್ತು ಪ್ರತಿನಿಧಿಗಳು ಎಲ್ಲರೂ ಕೂಡ ಆಗಮಿಸಿದ್ದೀರಾ. ನಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೆ ಈಗಾಗಲೇ ಗಣೇಶ್ ಮಾಸ್ಟರ್ ನಮ್ಮ ಸಂಚಿಕೆಯ ಕುರಿತಾಗಿ ಹಾಗೂ ನಮ್ಮ ಸುದ್ದಿ ಬಳಗದ ವಿವಿಧ ಕಾರ್ಯಕ್ರಮಗಳ ಕುರಿತಾಗಿ ನಾವು ಹಾಕೊಂಡಿರುವ ಅಭಿಯಾನಗಳ ಕುರಿತಾಗಿ ಸಂಕ್ಷಿಪ್ತವಾಗಿ ಮಾಹಿತಿಗಳನ್ನು ನೀಡಿದ್ದಾರೆ. ಹಾಗೆ ದೀಪಾವಳಿ ವಿಶೇಷಾಂಕದ ಬಗ್ಗೆ ಈಗ ನಾವು ಮಾತಾಡಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಆ ವಿಶೇಷಾಂಕವನ್ನು ನಾವು ಹುಡುಗರ ಕೈಯಲ್ಲಿ ಇಟ್ಟಿದ್ದೇವೆ. ಅದರ ಪ್ರತಿಕ್ರಿಯೆಗಳ ಬಗ್ಗೆ ಮತ್ತು ವಿಶೇಷಾಂಕ ಯಾವ ರೀತಿಯಾಗಿ ಮೂಡಿ ಬಂದಿದೆ ಅನ್ನೋದ್ರ ಬಗ್ಗೆ ನಮಗಿಂತ ಜಾಸ್ತಿಯಾಗಿ ನಮ್ಮ ಸಹೋದ್ಯೋಗಿಗಳಿರ್ಬೋದು, ಹಾಗೆ ಓದುಗರಿರ್ಬೋದು, ಅವರ ಪ್ರತಿಕ್ರಿಯೆಗಳು, ನಮಗೆ ಸಿಕ್ಕಿದ ಪ್ರತಿಕ್ರಿಯೆಗಳನ್ನು ನಾವು ಕೇಳಬೇಕು. ಯಾಕೆಂತ ಹೇಳಿದ್ರೆ ನಾವು ಇದರ ಹಿಂದೆ ಕೆಲಸ ಮಾಡಿದಾಗ ಒಂದಷ್ಟು ಚಾಲೆಂಜಸ್ ಇದೆ. ಯಾಕೆಂತ ಹೇಳಿದ್ರೆ ಸುಳ್ಯ ಮತ್ತು ಪುತ್ತೂರು ಬೆಳ್ತಂಗಡಿಯಲ್ಲಿ ಪ್ರತಿ ವರ್ಷ ದೀಪಾವಳಿ ವಿಶೇಷಾಂಕ ಪ್ರಕಟ ಆಗ್ತಾ ಇರ್ತದೆ. ಅದಕ್ಕೊಂದು ಪ್ರತಿ ವರ್ಷದಾಗಿ ನಡೀತಾ ಇರ್ತದೆ. ಈಗಾಗಲೇ ಗಣೇಶ್ ಮಾಸ್ಟರ್ ಹೇಳಿದಾಗೆ 6 ವರ್ಷಗಳ ಬಳಿಕ ನಾವು ಪುತ್ತೂರಲ್ಲಿ ವಿಶೇಷಾಂಕವನ್ನು ಈ ಸಲ ಪ್ರಕಟ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಆಡಳಿತ ಮಂಡಳಿಯ ಡಾಕ್ಟರ್ ಇರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರಿಗೆ ನಮ್ಮ ಸುದ್ದಿ ಬಳಗದವರು ಇದ್ದಾಗ ಅವರು ಅದಕ್ಕೆ ನಮಗೆ ಮುಕ್ತ ಒಂದು ಸಹಕಾರವನ್ನು ನೀಡಿದ್ರು. ಹಾಗೆ ಮಾಡಿ ಅನ್ನುವಂಥ ಒಂದು ನಾವು ಗ್ರೀನ್ ಸಿಗ್ನಲ್ ಕೊಟ್ಟು ಹಾಗೆ ಅದರ ಹಿಂದೆ ಒಂದಷ್ಟು ಯಾವ ರೀತಿಯಾದಂಥ ಲೇಖನಗಳು ಇರಬೇಕು, ಆ ಸುದ್ದಿ ಸಂಚಿಕೆಯ ಸ್ವರೂಪ ಹೇಗಿರಬೇಕು, ಮತ್ತೆ ನಮ್ಮ ಜಾಹೀರಾತುದಾರರನ್ನು ಸಂಪರ್ಕಿಸುವಂಥ ವಿಚಾರ ಇರ್ಬೋದು, ಅವರಿಗೆ ನಮ್ಮ ಸಂಚಿಕೆ ಬಗ್ಗೆ ಕನ್ವಿನ್ಸ್ ಮಾಡುವಂಥ ವಿಚಾರ ಇರ್ತದೆ. ಯಾಕೆಂತ ಹೇಳಿದ್ರೆ ಪ್ರತಿ ವರ್ಷ ಬರುವಾಗ ಒಂದು ಚಾಲೆಂಜಸ್ ಇರುವುದಿಲ್ಲ. ಯಾಕೆಂದರೆ ನಾವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಜಾಹೀರಾತನ್ನು ಸಂಗ್ರಹಿಸ್ಬೋದು, ಮ್ಯಾಟರ್ಗಳನ್ನು ಸಂಗ್ರಹಿಸ್ಬೋದು. ಆದರೆ ಸುದೀರ್ಘ 6 ವರ್ಷಗಳ ನಂತರ ಸಂಚಿಕೆಯನ್ನು ತರುವಾಗ ನಮಗೊಂದಷ್ಟು ಚಾಲೆಂಜ್ಗಳಿರ್ತವೆ. ಜಾಹೀರಾತನ್ನು ಕನ್ವಿನ್ಸ್ ಮಾಡುವಂಥ ಚಾಲೆಂಜ್ ಇರ್ತದೆ. ಸೊ ಅದನ್ನೆಲ್ಲ ನಮ್ಮ ಸುದ್ದಿ ಬಳಗದವರು, ನಮ್ಮ ಹಿರಿಯ ಸಹೋದ್ಯೋಗಿ ಮಿತ್ರರು ಬಹಳ ಒಂದು ಚಾಲೆಂಜ್ ಆಗಿ ತಗೊಂಡು ಮಾಡಿದ್ದಾರೆ. ಅದರ ಒಂದು ಪ್ರತಿರೂಪವಾಗಿ ಇವತ್ತು ಈ ಒಂದು ಸುದ್ದಿ ವಿಶೇಷಾಂಕ, ದೀಪಾವಳಿ ವಿಶೇಷಾಂಕ ನಿಮ್ಮೆಲ್ಲರ ಕೈಯಲ್ಲಿದೆ. ಸೊ ಇದರ ಇನ್ನಷ್ಟು ವಿಚಾರಗಳನ್ನು ಹೇಳೋದಂತಾದರೆ ನಮಗೆ ಇತ್ತೀಚಿನ 1 ವರ್ಷದ ಬೆಳವಣಿಗೆಯಲ್ಲಿ ಅಂದರೆ ಸುದ್ದಿ ಪ್ರಾರಂಭವಾಗಿದ್ದೇ ಮಾಹಿತಿ ಮತ್ತು ವಿಶ್ವಾಸಪೂರ್ಣವಾದ ಸೇವೆ ಅಂತ ಮೂಲಕ ಅದನ್ನು ಇನ್ನಷ್ಟು ಬೆಳೆಸುವಂಥ ನಿಟ್ಟಿನಲ್ಲಿ ಈಗ ಅರಿವು ಅನ್ನುವಂಥ ಒಂದು ಸಂಸ್ಥೆಯನ್ನು ಸಹ ಡಾಕ್ಟರ್ ಅವರ ನೇತೃತ್ವದಲ್ಲಿ ಪ್ರಾರಂಭಿಸಲಾಗಿದೆ. 3 ತಾಲೂಕುಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಏನಂತ ಹೇಳಿದರೆ ವೋಕಲ್ ಫಾರ್ ಲೋಕಲ್ ಅನ್ನುವಂಥ ಒಂದು ಪರಿಕಲ್ಪನೆ. ಸೊ ಅದನ್ನು ನಾವು ವಿಶೇಷಾಂಕದಲ್ಲೂ ಸಹ ಒಂದು ವಿಚಾರಗಳನ್ನು ನಾವು ಬಹಳ
ಬಹಳಷ್ಟು ಒಂದು ಮುನ್ನೆಲೆಗೆ ಬರುವ ಹಾಗೆ ನಾವು ನೋಡಿಕೊಂಡಿದ್ದೇವೆ. ಆ ಲೇಖನಗಳಿರ್ಬೋದು, ಅಂದರೆ ಇಲ್ಲಿ ಸ್ಥಳೀಯ ಲೇಖಕರು, ಕೆಲವೊಂದು ಜನಪ್ರಿಯ ಲೇಖಕರ ಬರಹಗಳನ್ನು ಜೊತೆಗೆ ಸ್ಥಳೀಯ ಲೇಖಕರು ಯಾರಿದ್ದಾರೆ ಅವರಿಗೆಲ್ಲರಿಗೂ ಪ್ರೋತ್ಸಾಹ ನೀಡುವಂಥ ನಿಟ್ಟಿನಲ್ಲಿ ನಾವು ಒಂದು ಲೇಖನಗಳಿರ್ಬೋದು, ಎಲ್ಲ ವೈವಿಧ್ಯಮಯವಾದಂಥ ಬರಹಗಳಿರ್ಬೋದು. ನೀವು ವಿಶೇಷವಾಗಿ ನೋಡಿದ್ರೆ ಗೊತ್ತಾಗ್ತದೆ, ಸ್ಥಳೀಯ ಲೇಖಕಿಯರಿಗೆ ಒಂದು ಪ್ರೋತ್ಸಾಹ ಕೊಡುವಂಥ ನಿಟ್ಟಿನಲ್ಲಿ ಬಹಳಷ್ಟು ನಾವು ಒಂದು ಮುತುವರ್ಜಿ ವಹಿಸಿದ್ದೀವಿ. ಅಂದರೆ ನಾವು ಆಹ್ವಾನ ಮಾಡಿದಾಗ ಲೇಖನಗಳಿರ್ಬೋದು, ಕವನಗಳಿರ್ಬೋದು, ಚಿತ್ರಕವನಗಳಿರ್ಬೋದು ತುಂಬ ಸ್ಪಂದನೆ ಸಿಕ್ಕಿತ್ತು. ನಾನು ಇದರಲ್ಲಿ ಹೇಳಿದಾಗೆ ಅಷ್ಟು ಬರ್ತದೆ ಅನ್ನೋಂಥ ಒಂದು ಕಲ್ಪನೆ ಇರಲಿಲ್ಲ. ಯಾಕಂತಂದರೆ ಲಾಂಗ್ ಬ್ಯಾಕ್ ಅಂದರೆ ತುಂಬ ಸಮಯದ ನಂತರ ಸಂಚಿಕೆ ಬರ್ತಾ ಇದೆ. ಮತ್ತು ಸ್ವಲ್ಪ ಯುವ ಜನಾಂಗ ಎಲ್ಲ ಒಂದು ಕಡೆ ಬರವಣಿಗೆಯಲ್ಲಿ ಹಿಂದೆ ಬೀಳ್ತಾ ಇದೆ ಅನ್ನುವಂಥ ಒಂದು ಯೋಚನೆ ನಮ್ಮಲ್ಲಿದೆ. ಆದರೆ ಅದೆಲ್ಲ ಅಪವಾದವಾಗಿ ತುಂಬ ಲೇಖನಗಳು ಬಂದಿತ್ತು. ಕೆಲವೊಂದು ಕೆಟಗರಿಯಲ್ಲಿ ನಮಗೆ ಸ್ವಲ್ಪ ಸೆಲೆಕ್ಟ್ ಮಾಡೋದು ಸವಾಲಾಗಿದೆ. ಯಾಕೆಂತ ಹೇಳಿದ್ರೆ ಒಂದು ನಮಗೆ ಪೇಜ್ ರಿಸ್ಟ್ರಿಕ್ಷನ್ಸ್ ಇರ್ತದೆ, ಮತ್ತೆ ಸ್ವಲ್ಪ ಕ್ವಾಲಿಟಿಯನ್ನು ಸ್ವಲ್ಪ ನೋಡಬೇಕಾಗ್ತದೆ. ಈ ಎಲ್ಲ ನಿಟ್ಟಿನಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ನಾವು ಅವರೆಲ್ಲರಿಗೂ ಅವರ ಬರವಣಿಗೆಗೆ ನ್ಯಾಯ ಒದಗಿಸಿದೆ ಅನ್ನುವಂಥ ಒಂದು ತೃಪ್ತಿ ಇದೆ. ಆದರೆ ಎಲ್ಲೊಂದು ಕಡೆ ಒಂದು ಹೊಸ ತಂಡ ಕೆಲಸ ಮಾಡಿದ ಕಾರಣ ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳು ಖಂಡಿತವಾಗಿ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಖಂಡಿತವಾಗಲೂ ಸಣ್ಣ ಪುಟ್ಟ ತಪ್ಪುಗಳು, ನ್ಯೂನತೆಗಳು, ಒಂದಷ್ಟು ಗೊಂದಲಗಳು ಆಗಿರ್ಬೋದು. ಆದರೆ ಅದೆಲ್ಲವನ್ನು ಮೀರಿ ಫೈನಲ್ ಆಗಿ ಒಂದು ಚಂದದ ಸಂಚಿಕೆ ಇವತ್ತು ನಮ್ಮ ಮುಂದಿದೆ. ಸೊ ನೀವು ಓದಿದ್ದೀರಿ, ನಿಮ್ಮ ಅಭಿಪ್ರಾಯವನ್ನು ನೀವು ಹೇಳಬೇಕು. ನಾನು ಇಷ್ಟೇ ಹೇಳಿಕ್ಕೆ ಬಯಸುತ್ತೇನೆ. ಧನ್ಯವಾದ. ಪುಸ್ತಕದಲ್ಲಿ ಮುಖ್ಯವಾಗಿ ಲೇಖನ ಅಂತ ಹೇಳಿದ್ರೆ ನಾವು ಲೀಡ್ ಆರ್ಟಿಕಲ್ ಅಂತ ತಗೊಂಡದ್ದು ಈ ಸಲ ನಮ್ಮ ಕಜೆಮರ್ ಅವರು ದೀಪಾವಳಿ ಪರ್ವ ಅಂತ ಹೇಳುವಂತ ಒಂದು, ಅಂದ್ರೆ ತುಳುನಾಡಿನಲ್ಲಿ ದೀಪಾವಳಿ ಆಚರಣೆ ಬಗ್ಗೆ ಸವಿಸ್ತಾರವಾದ ಒಂದು ಲೇಖನವನ್ನ ಕಜೆಮರ್ ಅವರು ನಮಗೆ ಕಳಿಸಿಕೊಟ್ಟಿದ್ರು. ಬಹಳ ಉತ್ತಮವಾದ ಲೇಖನ ಅಂತ ಹೇಳಿದ್ರೆ ಯಾವ್ಯಾವ ರೀತಿಯಲ್ಲಿ ನಮ್ಮ ತುಳುನಾಡಿನಲ್ಲಿ 3 ದಿವಸದ ಸಂಪ್ರದಾಯ ಆಚರಣೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಹೇಳಿ ವಿಸ್ತಾರವಾಗಿ ಬರ್ತಿದ್ದಾರೆ ಅದರಲ್ಲಿ. ಸೊ ಅದನ್ನೇ ನಾವು ಲೀಡ್ ತಗೊಳ್ಳುವ ಅಂತ ಹೇಳಿ ಡಿಸೈಡ್ ಮಾಡಿ ಅದನ್ನು ಲೀಡ್ ಆರ್ಟಿಕಲ್ ಆಗಿ ತಗೊಂಡೆವು. ಅದರ ನಂತರ ನಮ್ದು ಆಬ್ವಿಯಸ್ಲಿ ನಮ್ಮ ದೇವಸ್ಥಾನ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ದೀಪಾವಳಿಯ ಸಂಭ್ರಮಾಚರಣೆ ಹೇಗೆ ನಡೀತದೆ, ಮತ್ತೆ ದೀಪಾವಳಿಯ ಕಾರ್ಯಕ್ರಮಗಳು ಯಾವ ರೀತಿ ಇರ್ತದೆ, ಯಾವ ರೀತಿ ವಿಶೇಷತೆಗಳು ದೇವಸ್ಥಾನ ನಡೀತದೆ ಅನ್ನೋ ಬಗ್ಗೆ ಒಂದು ಆರ್ಟಿಕಲ್ ಅನ್ನ ಅಲ್ಲಿಯ ನಮ್ಮ ಟಿ ಚಂದ್ರಶೇಖರ್ ಸರ್ ಅವರು ಕೊಟ್ಟಿದ್ದಾರೆ. ಆ ಆರ್ಟಿಕಲ್ ನಾವು ಸೆಕೆಂಡ್ ಇಯರ್ ಅಂತ ಕೊಟ್ಟರು. ಅದರ ನಂತರ ನಮಗೆ ಬಹಳ ಒಂದು ಸಲ ಒಂದು ನಮ್ಮ ವಿಶೇಷ ಅಂಕಕ್ಕೆ ತೂಕದ ರೀತಿಯಲ್ಲಿ ಬಂದದ್ದು ಅಂತ ಹೇಳಿದ್ರೆ ನಾಡಿನ ಖ್ಯಾತ ಕಥೆಗಾರರಾಗಿರುವಂತಹ ಲೇಖಕ ಆಗಿರುವಂತಹ ಜೋಗಿ ಅಥವಾ ಗಿರೀಶ್ ರಾವ್ ಅಂತ ಹೇಳಿ ಜೋಗಿ ಅಂತ ಹೇಳಿ ಫೇಮಸ್. ಅವರ ಒಂದು ಕತೆ ಅದನ್ನು ನಾವು ಬೆಳ್ತಂಗಡಿಯಿಂದ ಅಲ್ಲಿಗೆ ಬಂದಿತ್ತು, ಅಲ್ಲಿಂದ ನಾವು ಇಲ್ಲಿ ತರಿಸ್ಕೊಂಡೆವು. ಪರಸ್ಪರ ಅನ್ನುವಂಥ ಒಂದು ಕತೆ ತುಂಬಾ ದೊಡ್ಡದಾದಂಥ ಒಂದು ಕತೆ. ಸ್ವಲ್ಪ ಒಂದು 2 ಬಾರಿ ಓದಬೇಕಾದಂಥ ರೀತಿಯಲ್ಲಿ ಒಂದು ಮನೋವೈಜ್ಞಾನಿಕ ಸಮಸ್ಯೆಯ ಬಗ್ಗೆ ಒಂದು ಕಥೆಯನ್ನು ಬರೆದಿದ್ದಾರೆ. ಆ ಕತೆ ನಮಗೆ ಸ್ವಲ್ಪ ಒಳ್ಳೆಯ ಒಂದು ಮಾಹಿತಿ, ಒಳ್ಳೆಯ ಒಂದು ವಿಷಯ ಅಂತೇಳಿ ಅನಿಸಿತು. ಅದು ಒಳ್ಳೆಯ ಕತೆ. ಅದರ ನಂತರ ನಾವು ಸುಳ್ಳ್ಯದಿಂದ ಒಂದಷ್ಟು ಆರ್ಟಿಕಲ್ಗಳನ್ನು ತಗೊಂಡೆವು. ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ ಪ್ರಭಾಕರ್ ಸುಶೀಲ ಅವರ ಒಂದು ಕತೆ, ಪ್ರತಿ ವರ್ಷ ಅಲ್ಲಿ ಕತೆ ಬರ್ತದೆ. ಈ ವರ್ಷ ಅವರ ಒಂದು ಕಥೆಯನ್ನು ಅಲ್ಲಿ ಬಿಟ್ಟಿದ್ದು ಅದನ್ನು ತಗೊಂಡಿದ್ದೇವೆ. ಅದೇ ರೀತಿಯಾಗಿ ಅಲ್ಲಿನ ಒಂದು 2-3 ಆರ್ಟಿಕಲ್ಗಳನ್ನು ನಾವು ಚೆನ್ನಾಗಿರುವಂಥ ಆರ್ಟಿಕಲ್. ಅದು ಬಿಟ್ಟರೆ ಪ್ರವಾಸ ಕಥನದಲ್ಲಿ ನಮಗೆ 2 ಬಹಳ ಒಳ್ಳೆಯ ಲೇಖನಗಳು ಬಂದಿದೆ. ಒಂದು ನಮ್ಮ ಖ್ಯಾತ ವಕೀಲರಾಗಿರುವಂಥ 𝐻𝐿 ಸರ್ ಅವರು ಬರೆದಿರುವಂಥ ಹಿಮಾಲಯದ ಒಂದು ಪ್ರದೇಶಕ್ಕೆ ಅವರು ಚಾರಣ ಕೈಗೊಂಡಂಥ ಒಂದು ವಿವರವನ್ನ ಬಹಳ ಮಾಹಿತಿಪೂರ್ಣವಾಗಿ ಅವರು ಕೊಟ್ಟಿದ್ದಾರೆ. ಅವರ ಒಂದು ಕಾರ್ಯದ ಒತ್ತಡದ ನಡುವೆ ನಮಗೆ ಕೊನೆಯ ಕ್ಷಣದಲ್ಲಿ ಬಂದಂಥ ಆರ್ಟಿಕಲ್ ಬಹಳ ಚೆನ್ನಾಗಿ ಬರ್ಕೊಟ್ಟಿದ್ರು. ನಮಗೆ ಸುಮಾರು 2-3 ಪುಟಗಳ ತುಂಬಷ್ಟು ಮಾಹಿತಿಗಳು ಬಂದಿತ್ತು. ಎಲ್ಲೂ ನಮಗೆ ಅದಕ್ಕೆ ಏನೋ ಒಂದು ನಾವು ಏನು ಹೇಳ್ತೇವೆ ಎಡಿಟಿಂಗ್ ಮಾಡದ ತರದ ರೀತಿಯಲ್ಲಿ ಅವರು ನಮಗೆ ಆರ್ಟಿಕಲ್ ಕಳಿಸ್ಕೊಟ್ಟಿದ್ದಾರೆ ವಿತ್ ಫೋಟೋಸ್. ಬಹಳ ಸುಂದರವಾದ ಆರ್ಟಿಕಲ್. ಅದು ಬಿಟ್ಟರೆ ಶಂಕರಿ ಶರ್ಮಾ ಅಂತ ಹೇಳುವವರು ಅಲಸ್ಕಾದ ಬಗ್ಗೆ, ಅಂದರೆ ಅಮೆರಿಕದ ಒಂದು ವಿಶಿಷ್ಟವಾದ ಪ್ರಕೃತಿ ವಿಶಿಷ್ಟವಾದ ಪ್ರದೇಶ ಅಲಾಸ್ಕಾ ಅನ್ನುವಂಥ ಒಂದು ಪ್ರದೇಶ, ಅಲ್ಲಿಗೆ ಅವರು ಮಾಡಿದಂಥ ಟೂರ್, ಅದರ ಬಗ್ಗೆ ಬಹಳ ವಿವರವಾದ ಒಂದು ಲೇಖನ ಕಳಿಸ್ಕೊಟ್ಟಿದ್ರು. ಅದರಲ್ಲಿ ಅಲಾಸ್ಕಕ್ಕೆ ಹೋಗ್ಬೇಕಾದ್ರೆ ಯಾವ ರೀತಿಯಲ್ಲಿ ಹೋಗಬೇಕು, ಅಲ್ಲಿಯ ತಿರುಗಾಟಕ್ಕೆ ಯಾವ ರೀತಿಯ ವ್ಯವಸ್ಥೆಗಳಿದೆ, ಇದರ ರೀತಿಯ ವಿವರಗಳನ್ನು ಬಹಳ ವಿವರವಾಗಿ ಅವರು ಈ ಆರ್ಟಿಕಲ್ ಕೊಟ್ಟಿದ್ರು. 2 ಪ್ರವಾಸಿ ಕಥನಗಳು. ಅದರ ನಂತರ ಬೇರೆ ಬೇರೆ ಪ್ರವಾಸಿ ಕಥನಗಳು ಬಂದಿತ್ತು. ಮುಳ್ಳಯ್ಯನಗಿರಿದ್ದು, ರಾಣಿಪುರದ್ದೆಲ್ಲ ತುಂಬ ಯಾಣದ್ದು ಬಂದಿತ್ತು. ತುಂಬಾ ಶಾರ್ಟ್ ಆದಂತ ಇದೆರಡು ಪ್ರವಾಸಿ ಕಥನಗಳು ಬಹಳ ಓದಿಸಿಕೊಂಡು ಹೋಗುವಂಥದ್ದು. ಮತ್ತೆ ಯಾರಿಗಾದ್ರೂ ಅಲ್ಲಿಗೆ ಭವಿಷ್ಯದಲ್ಲಿ ಪ್ರವಾಸ ಮಾಡೋದಾದ್ರೆ ಬಹಳ ಮಾಹಿತಿಯನ್ನು ಇರುವಂತ ಒಂದು ಕೈಪಿಡಿತ ರೀತಿಯಲ್ಲಿ ಆರ್ಟಿಕಲ್ಸ್ ಬಂದಿದೆ. ಆಮೇಲೆ ಕಥೆಗಳ ಬಗ್ಗೆ ಜೋಗಿ ಅವರ ಕಥೆ ಇತ್ತು, ನಾರಾಯಣ ಸರ್ ಒಂದು ಕಥೆ ಇತ್ತು. ನಾರಾಯಣ ಸರ್ ಅವರು ಆಲ್ಮೋಸ್ಟ್ ಎಲ್ಲ ಕೆಟಗರಿಗೂ ಆರ್ಟಿಕಲ್ ಲೇಖನಗಳನ್ನು ಕಳಿಸಿಕೊಟ್ಟಿದ್ರು. ಅದರಲ್ಲಿ ಒಳ್ಳೆದನ್ನು ನಾವು ಆಯ್ದುಕೊಂಡಿದ್ದೇವೆ. ಕಥೆ ಇರ್ಬೋದು, ಅವರ ಕಾರ್ಟೂನ್ಗಳನ್ನು ತಗೊಂಡಿದ್ದೇವೆ, ಹಾಗೆ ಕವನ ಒಂದು ತಗೊಂಡಿದ್ದೇವೆ. ಹಾಗೆ ಬಹಳ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಮ್ಮ ಸುದ್ದಿ ಬಳಗದ ಜೊತೆ ನಿರಂತರವಾಗಿ ನಮ್ಮ ಅಂಕಣಕಾರರಾಗಿರುವಂಥ
ಹಿರಿಯರಾಗಿರುವಂತಹ ಪ್ರೊಫೆಸರ್ ಬಿ ವಿ ಅರ್ತಿಕಾಜಿ ಅವರ ಬಗ್ಗೆ ಒಂದು ಅವರ ವ್ಯಕ್ತಿ ಚಿತ್ರಣ, ಅವರ ಬರಹ ಮತ್ತು ವ್ಯಕ್ತಿ ಚಿತ್ರಣದ ಬಗ್ಗೆ ಹರಿನಾರಾಯಣ್ ಮಾಡುವವರು ಒಂದು ವಿವರವಾದ ಲೇಖನವನ್ನ ಬರೆದಿದ್ರು. ಅದು ನಮ್ಮ ಸುದ್ದಿ ಬಳಗದಂತೆ ಒಬ್ಬ ಅಂಕಣಕಾರ ನಿರಂತರವಾದ ಅಂದರೆ ಸುದ್ದಿಯ 7 ಬೀಡುಗಳಲ್ಲಿ ಅವರು ನಿರಂತರವಾಗಿ ನಮ್ಮ ಜೊತೆಗಿದ್ದವರು. ಸೊ ಅವರ ಬಗ್ಗೆ ಒಂದು ವಿವರವಾದ ಲೇಖನವನ್ನು ನಾವು ವಿಶೇಷ ಕೊಟ್ಟಿದ್ದೇವೆ. ಹಾಗೆಯೇ ತುಳುನಾಡಿನಲ್ಲಿ ದೀಪಾವಳಿ ಆಚರಣೆ ಅಂತೇಳಿ ಶ್ರೀರಾಮಗೌಡ ಮುಂದಾಳ ಅವರನ್ನು ಬರೆದಿದ್ರು. ಅಂದ್ರೆ ತುಳುನಾಡಿನ ತರವಾಡು ಮನೆಗಳಲ್ಲಿ ಯಾವ ರೀತಿಯಲ್ಲಿ ದೀಪಾವಳಿ ಆಚರಣೆ ಮಾಡ್ತಾರೆ ಅಂತೇಳಿ. ಅಜಯಮಾನವರ ಆರ್ಟಿಕಲ್ ತುಳುನಾಡಿನಲ್ಲಿ ದೀಪಾವಳಿ ಆಚರಣೆ ಅಂದ್ರೆ ಹಿಂದೂ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ, ಇದು ತರವಾಡು ಮನೆಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾವ ರೀತಿಯಾದಂತಹ ಆಚರಣೆ ನಡೀತದೆ ಅಂತ ಹೇಳಿ ಒಂದು ಆರ್ಟಿಕಲ್ಸ್ ಬಂದಿತ್ತು. ಹಾಗೆ ಇನ್ನು ಮತ್ತೊಂದು ಬಹಳ ಮುಖ್ಯವಾದ ಅಂತ ಹೇಳಿದ್ರೆ ನಮ್ಮ ಕ್ಯಾಂಪದ ನಿವೃತ್ತ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಕೃಷ್ಣಕುಮಾರ್ ಅವರು ಬರೆದಿರುವಂತಹ ವಿವರವಾದ ಆರ್ಟಿಕಲ್ ಸ್ವಸ್ಥ ಸಮಾಜಕ್ಕೆ ಸ್ವಸ್ಥ ಆಹಾರ ಅಂತ. ನಾವು ಅದೇ ಕಾನ್ಸೆಪ್ಟ್ ನಲ್ಲಿ ಅರಿವಿನಲ್ಲಿ ಸಹ ಅವರ ಜೊತೆ ನಾವು ಅವರು ನಮ್ಮ ತರಬೇತುದಾರರು ಅವರು ಹೊಸ ಉದ್ಯಮವನ್ನು ಆಹಾರ ಉದ್ಯಮದಲ್ಲಿ ಹೊಸತನ್ನ ಸ್ಥಾಪಿಸುವವರಿಗೆ ಮಾರ್ಗದರ್ಶನ ನೀಡುವಂತ ನಿಟ್ಟಿನಲ್ಲಿ ಅವರು ನಮ್ಮೊಟ್ಟಿಗೆ ಕೈ ಜೋಡಿಸ್ತಾ ಇದ್ದಾರೆ. ಮತ್ತು ನಿವೃತ್ತಿಯ ಬಳಿಕವೂ ಬಹಳ ಕ್ರಿಯಾಶೀಲವಾಗಿ ಅವರದ್ದೇ ಸ್ವಂತ ಚಾಕ್ಲೇಟ್ ತಯಾರಿಕೆ ಇರ್ಬೋದು, ಆರ್ಗ್ಯಾನಿಕ್ ಚಾಕ್ಲೇಟ್ ತಯಾರಿಕೆ ಇರ್ಬೋದು, ಹಾಗೆ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಮಾಹಿತಿಯನ್ನು ನೀಡುವಂಥದ್ದು ಇರ್ಬೋದು, ಆಮೇಲೆ ಫುಡ್ ಇಂಡಸ್ಟ್ರಿಗಳಿಗೆ ಹೋಗಿ ಅಲ್ಲಿಯ ಕಾರ್ಯವೈಖರಿಗಳನ್ನು ಸರಿ ಮಾಡುವಂತ ಅವರಿಗೆ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಈಗಲೂ ಸಹ ಮಾಡ್ತಿದ್ದಾರೆ. ನನಗೆ ಫೋನ್ ಮಾಡಿದ್ರು, ಅವರು ಔಟ್ ಆಫ್ ಸ್ಟೇಷನ್ ಇರೋ ಕಾರಣ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಸೊ ಅವರದೊಂದು ವಿವರವಾದ ಆರ್ಟಿಕಲ್ ಇದು ಸಮ್ ಡಯಾಗ್ರಾಮ್ಸ್, ಅಂದ್ರೆ ನಮ್ಮ ಆಹಾರ ಪದ್ಧತಿ ಹೇಗಿರ್ಬೇಕು, ಯಾವ ರೀತಿಯ ನ್ಯೂಟ್ರಿಷನ್ಸ್ ನಾವು ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ಒಂದು ವಿವರವಾದ ಆರ್ಟಿಕಲ್ ಅನ್ನು ಬರ್ತಿದ್ದಾರೆ. ತುಂಬಾ ತಾಳ್ಮೆಯಿಂದ ಓದಿದ್ರೆ ನಮಗೆ ಅದರಲ್ಲಿ ಬಹಳಷ್ಟು ಮಾಹಿತಿಗಳು ಸಿಗ್ತವೆ. ಇನ್ನು ಅದು ಬಿಟ್ಟು ನಾವು ವಿಶೇಷ ಹಂತದಲ್ಲಿ ಸಾಮಾನ್ಯವಾಗಿ ಹಾಕುವಂಥದ್ದು ಸೆಲ್ಫಿ ಕಾರ್ನರ್ಗಳು, ಆಮೇಲೆ ಮಕ್ಕಳ ಚಿತ್ರ, ಇದಕ್ಕೆಲ್ಲ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ನಮಗೆ ನಾವು ಕೊಟ್ಟ ದಿವಸದ ನಂತರ ಕೆಲವೊಂದು ಮಕ್ಕಳ ಚಿತ್ರಗಳು ಬರ್ತಾ ಇತ್ತು. ಸೊ ಅದನ್ನೆಲ್ಲ ನಾವು ತಗೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಆಮೇಲೆ ಸ್ವಲ್ಪ ಲಘು ಬರಹ ಅಂತ ನಾವು ಹೇಳ್ತೇವೆ, ಸ್ವಲ್ಪ ಲೈಟ್ ಆಗಿ ಓದಿಸ್ಕೊಂಡು ಹೋಗುವಂಥ ಬರಹಗಳಲ್ಲಿ ಕಾಲೇಜಿನಲ್ಲಿ ಮೊದಲ ದಿನ ಅಂತೇಳಿ ಅದಕ್ಕೆ ತುಂಬಾ ಉತ್ತಮವಾದ ಪ್ರತಿಕ್ರಿಯೆ ಬಂದಿತ್ತು. ತುಂಬಾ ಒಂದು ಗೌರವದಿಂದ ಕೂಡಿದ ಆರ್ಟಿಕಲ್ಸ್ಗಳು ಬಂದಿತ್ತು. ಅದರಲ್ಲಿ ತುಂಬಾ ಒಂದು ಓದಿಸ್ಕೊಂಡು ಹೋಗುವುದು ಅಂತ ಹೇಳಿದ್ರೆ ಮತ್ತೊಂದು ಬಹಳ ವಿಶೇಷವಾದ ಅಂತ ಹೇಳಿದ್ರೆ ನಾರಾಯಣ್ ಸರ್ ಅವರ ನೆನಪಿಗೆ 50 ವರ್ಷ ಆಯಿತು. ಅವರೊಂದು ಆರ್ಟಿಕಲ್ ಬರ್ದಿತ್ತು, ಲಘು ಬರಹ ಬರ್ದಿತ್ತು. ಆ ಘಟನೆ ನಡೆದು 50 ವರ್ಷ ಆಯಿತು. ಅದನ್ನು ಆ ಒಂದು ಆರ್ಟಿಕಲ್ ನಾವು ತಗೊಂಡಿದ್ದೇವೆ. ಮಡಿಕೇರಿಯಲ್ಲಿ ನಡೆದಂಥದ್ದು, ಅವರು ವಿದ್ಯಾರ್ಥಿಯಾಗಿದ್ದಾಗ ನಡೆದಂಥ ಒಂದು ಘಟನೆ. ಸ್ವಂತದ್ದು ತುಂಬಾ ಓದಿಸ್ಕೊಂಡು ಹೋಗುವಂಥ ವಿಷಯಗಳು ಪುಸ್ತಕದಲ್ಲಿದೆ. ಅದು ಬಿಟ್ಟು ಮತ್ತೊಂದು ಬಹಳ ವಿಶೇಷವಾದ ಅಂತ ಹೇಳಿದ್ರೆ ನಮ್ಮ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಮೇಶ್ ನಾಯಕ್ ಅವರು ಮತ್ತು ನಮ್ಮ ಶಾಸನ ಅಧ್ಯಯನಕಾರರಾಗಿರುವಂತಹ ಮನಶೇಣೆ ಸರ್ ಅವರು, ಇವರು ಒಂದು ವಿಶೇಷವಾದಂತಹ ಒಂದು ಕಾನ್ಸೆಪ್ಟ್ ಮತ್ತು ಯೋಜನೆಯನ್ನು ಹಾಕೊಂಡಿದ್ದಾರೆ. ನಮ್ಮ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ತಾಲೂಕುಗಳಲ್ಲಿರುವಂತಹ ಶಾಸನಗಳನ್ನ ಗುರುತಿಸಿ ಆ ಶಾಸನ ಶೋಧನ, ಅಧ್ಯಯನ ಮತ್ತು ಸಂರಕ್ಷಣೆ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಆ ನಿಟ್ಟಿನಲ್ಲಿ ಅವರು 4 ಶಾಸನಗಳನ್ನು ಗುರುತಿಸಿದ್ದಾರೆ. ಅಂದ್ರೆ ಶಾಸನ ಅಧ್ಯಯನಕ್ಕೆ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಉಡುಪಿ ಜಿಲ್ಲೆಯಲ್ಲಿ ಅದಕ್ಕೊಂದು ವ್ಯವಸ್ಥಿತವಾದ ಕಾಲೇಜ್ ಇದೆ, ತಂಡ ಇದೆ. ಅವರು ಭಾರತದಲ್ಲಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಮೈಸೂರಲ್ಲಿ ಸಿಗುವಂತಹ ಶಾಸನಗಳನ್ನು ಅಧ್ಯಯನ ಮಾಡ್ತಾರೆ, ಅದನ್ನು ಸಂರಕ್ಷಿಸುವಂತ ಕೆಲಸ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಒಂದು ಕೊರತೆ ಇತ್ತು, ಇಲ್ಲಿ ಹೈಯೆಸ್ಟ್ ಅಂದ್ರೆ ಅತಿ ಹೆಚ್ಚಿನ ಬಳ್ಳಾರಿರ್ಬೋದು, ಅರಸರಿರ್ಬೋದು ಆಡಿ ಹೋದಂತಹ ಜಾಗ, ಬಹಳ ಐತಿಹಾಸಿಕವಾಗಿ ಮಹತ್ವವನ್ನು ಹೊಂದಿರುವಂತಹ ಈ ಪ್ರದೇಶದಲ್ಲಿ ಕೆಲವೊಂದು ಕಡೆ ಶಾಸನಗಳ ಸರಿಯಾದ ಅಧ್ಯಯನ ಮತ್ತೆ ಆ ಶೋಧನೆ ಮಾಡಿ ಅದನ್ನು ಅಧ್ಯಯನ ಮಾಡಿ ಅದನ್ನು ಸಂರಕ್ಷಿಸಿಡುವಂತಹ ಒಂದು ಕೆಲಸಕ್ಕೆ ಕೊರತೆ ಇತ್ತು. ಅದನ್ನ ಪುತ್ತೂರು ಉಮೇಶ್ ನಾಯಕ್ ಅವರು ತಮ್ಮ ತಂಡದ ಮೂಲಕ ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ನಾವು 2 ಆರ್ಟಿಕಲ್ ಅನ್ನು ತಗೊಂಡಿದ್ದೇವೆ. ಯಾಕೆಂತ ಹೇಳಿದ್ರೆ ಒಂದು ಆರ್ಟಿಕಲ್ ಪುತ್ತೂರು ಉಮೇಶ್ ನಾಯಕ್ ಅವರು ಬರ್ತಿದ್ದಾರೆ, ಆ ಕಾನ್ಸೆಪ್ಟ್ ಏನು ಅಂತ ಹೇಳಿ, ಯಾವ ರೀತಿಯಲ್ಲಿ ಆ ಕಾನ್ಸೆಪ್ಟ್ ನಡೀತಾ ಇದೆ ಅಂತ ಒಂದು ಆರ್ಟಿಕಲ್. ಆಮೇಲೆ ಇನ್ನೊಂದು ಆರ್ಟಿಕಲ್ ನಾವು ಅದಕ್ಕೆ ರಿಲೇಟೆಡ್ ಆಗಿ ಉಮಾನ ಶೆಣೆಯವರು ಕಳಿಸಿದ್ದೆವು. ಏನಂತ ಹೇಳಿದ್ರೆ ಯಾವೆಲ್ಲ ಶಾಸನಗಳನ್ನು ಇಷ್ಟವರೆಗೆ ಶೋಧನೆ ಮಾಡಿದ್ದಾರೆ ಅಂತ. ಈಗಾಗಲೇ 4 ಶಾಸನಗಳನ್ನು ಶೋಧನೆ ಮಾಡಿದ್ದಾರೆ. ಅದರಲ್ಲಿರುವ ವಿಶೇಷತೆಗಳನ್ನು ಬರ್ತಿದೆ. ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ದೇವಸ್ಥಾನದ ಒಳಗಡೆ ಒಂದು ಶಾಸನ ಆಲ್ರೆಡಿ ಇದೆ. ಈಗ ಅವರು ಶೋಧನೆ ಮಾಡಿದ ಪ್ರಕಾರ ದೇವಸ್ಥಾನದ ಅಂಗಣದ ಹೊರಭಾಗದಲ್ಲಿ ಒಂದು ಶಾಸನ ಇದೆ. ಮೈಸೂರಾದ ವಿಷ್ಣುವರ್ಧನ ಕಾಲದ ಶಾಸನ, ಅದನ್ನು ಸಂರಕ್ಷಿಸುವಂತ ಕೆಲಸ ಆಗಬೇಕು ಅಂತ ಹೇಳುವಂತ ಒಂದು ಆಗ್ರಹ ಸಮೇತ ಅವರು ಈಗಾಗಲೇ ಆಡಳಿತ ಮಾಡಿದ್ದಾರೆ. ಅದರ ಬಗ್ಗೆ ಒಂದು ಇದೆ. ಆಮೇಲೆ ಇನ್ನೊಂದು ಬಹಳಷ್ಟು ಮುಖ್ಯವಾದ ವಿಚಾರ ಹೇಳಬೇಕು, ಇದನ್ನು ನಾವು ಸುದ್ದಿ ಚಾನಲ್ ಸ್ಟೋರೀಸ್ ಮಾಡಿದ್ದೆವು. ದೊಂದಿರ ದೇವಸ್ಥಾನದಲ್ಲಿ 300 ವರ್ಷಗಳಿಂದ ಅಲ್ಲಿ ಈಗ ಜೀರ್ಣೋದ್ಧಾರಕ್ಕೆ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರಕ್ಕಾಗಿ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ಒಂದು ಶಾಸನ ಸಿಕ್ಕಿದೆ ದೇವಸ್ಥಾನದ ಒಳಗಡೆ. ಅದನ್ನಿಷ್ಟು 300 ವರ್ಷಗಳ ಕಾಲ ಅವರು ದೇವರ ಮೂರ್ತಿ ಅಂತೇಳಿ ಆರಾಧಿಸ್ಕೊಂಡು ಬರ್ತಾ ಇದ್ರು. ಆಕ್ಚುಲಿ ಅದು ಮತ್ತೆ ಅದನ್ನು ತೆಗೆದು ನೋಡ್ಬೇಕಂದ್ರೆ ಅದು ಅರ್ಧ ಮುಳುಗಿತ್ತು ಆ ಶಾಸನ, ನವಿಲಿನ ಚಿತ್ರ ಮೇಲೆ. ಹಾಗೆ ಅದು ಸುಬ್ರಹ್ಮಣ್ಯ ದೇವರ ಮೂರ್ತಿ ಇರ್ಬೋದು ಅಂತೇಳಿ ಅದಕ್ಕೆ ಆರಾಧನೆ, ಅಭಿಷೇಕಗಳು ನಡ್ಕೊಂಡು ಬರ್ತಾ ಇತ್ತು. ಆಮೇಲೆ ನೋಡಿದಾಗ ಅಂದ್ರೆ ಜೀರ್ಣೋದ್ಧಾರಕ್ಕಾಗಿ ದೇವಸ್ಥಾನವನ್ನು ತೆಗೆಯುವಂತ ಸಂದರ್ಭದಲ್ಲಿ ಅದು ದೇವರ ಕಲ್ಲಲ್ಲ, ವಿಗ್ರಹ ಅಲ್ಲ, ಶಾಸನ ಅನ್ನುವಂತ ಗೊತ್ತಾಯ್ತು. ಅಲ್ಲಿಗೆ ಹೋಗಿ ಅದನ್ನು ಅಧ್ಯಯನ ಮಾಡಿದ್ರು.
ನಾವು ಸಹ ಅದನ್ನು ಸುದ್ದಿಯಲ್ಲಿ ಸ್ಟೋರಿ ಮಾಡಿದ್ವಿ. ಸೊ ಇಂಥ ಹಲವಾರು ಕಡೆಗಳಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಶಾಸನಗಳನ್ನ ಇವರು ಶೋಧನ ಮಾಡಿ ಇವರದೇ ತಂಡವಾಗಿ ಅದನ್ನು ಅಧ್ಯಯನ ಮಾಡಿ ಮತ್ತೆ ಅದನ್ನೊಂದು ಅವರ ಅಲ್ಲಿಯ ದೇವಸ್ಥಾನ ಆಡಳಿತ ಮಂಡಳಿಯ ಒಪ್ಪಿಗೆ ಮೇರೆಗೆ ಮತ್ತೆ ಪ್ರಾಚ್ಯ ಸಂಗ್ರಹ ಇಲಾಖೆಯ ಇದೆಲ್ಲ ಸಹಕಾರವನ್ನು ತಗೊಂಡು ಅವರು ಅದನ್ನ ಸಂರಕ್ಷಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆ ಯೋಜನೆ ಈಗಾಗಲೇ ಚಾಲ್ತಿಯಲ್ಲಿದೆ. ಅದರ ಬಗ್ಗೆ 2 ಉತ್ತಮ ಲೇಖನಗಳು ನಮ್ಮಲ್ಲಿದೆ. ಹಾಗೆ ನಮ್ಮ ಶೋಭಿತಾ ಅವರು ಲೆಕ್ಚರಾಗಿರುವಂತಹ ಶೋಭಿತಾ ಅವರು ನಮ್ಮ ಖ್ಯಾತ ಕಾದಂಬರಿಗಾರ್ತಿ ವಾಣಿಯವರ ಬಗ್ಗೆ ಒಂದು ವಿವರವಾದ ಲೇಖನವನ್ನು ಬರೆದಿದ್ದಾರೆ. ಹಳೆ ತಲೆಮಾರಿನವರಿಗೆ ವಾಣಿಯವರ ಲೇಖನ ಅವರ ಕಾದಂಬರಿಗಳ ಬಗ್ಗೆ ಪರಿಚಯ ಇರ್ಬೋದು. ಹೊಸ ತಲೆಮಾರಿಗೆ ಡಾಕ್ಟರ್ ವಾಣಿಯವರ ಬದುಕು ಹೇಗಿತ್ತು, ಅವರ ಲೇಖನ ಬರಹಗಳು ಹೇಗಿತ್ತು ಅನ್ನುವಂಥ ಒಂದು ವಿವರವನ್ನ ಅವರದೊಂದು ವಾಣಿಯವರ ಬದುಕು ಮತ್ತು ಬರಹ ಅನ್ನುವಂಥ ಒಂದು ಲೇಖನದಲ್ಲಿ ಇದೆ. ಹಾಗೆ ನಮ್ಮ ಅರಿವು ಎಂಬ ಬೆಳಕಿನ ಅರಿವು ಅಂತ ಹೇಳಿ ನಮ್ಮ ಅರಿವಿನ ಬಗ್ಗೆ ಸಂಪೂರ್ಣವಾದ ಡಾಕ್ಟರ್ ಸಂಪಾದಕೀಯದಲ್ಲಿ ಆ ವಿಷಯ ಬಂದಿದೆ. ಹಾಗೆ ಅರಿವಿನಲ್ಲಿ ಏನೆಲ್ಲ ಇದೆ, ಅರಿವು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋ ಬಗ್ಗೆ ನಮ್ಮ ಉಮೇಶ್ ಮಾಸ್ಟರ್ ಒಂದು ಲೇಖನವನ್ನು ಬರೆದಿದ್ದಾರೆ. ಅದು ಅರಿವಿನ ಒಂದು ಸಂಕ್ಷಿಪ್ತ ಪರಿಚಯವನ್ನ ನಮ್ಮ ವಿಶೇಷಾಂಕವನ್ನು ಓದುವಕ್ಕೆ ಕೊಡುವಂಥದ್ದು. ಅದು ಬಿಟ್ಟರೆ ಮತ್ತೆ ಕಥೆಗಳಿದೆ, ಕಥೆ ಕವನಗಳು, ಈ ಥರದ್ದು ವೈವಿಧ್ಯಮಯ ವಿಚಾರಗಳನ್ನ ನಾವು ತಗೊಂಡಿದ್ದೇವೆ. ಮತ್ತೊಂದು ಬಹಳ ಮುಖ್ಯವಾಗಿ ಇರುವಂಥದ್ದು ಸುಳ್ಯದಿಂದ ಒಂದು ಆರ್ಟಿಕಲ್ ಬಂದಿತ್ತು. 2019ರಲ್ಲಿ ಕವಡಿಚಾರಲ್ಲಿ ನಡೆದ ದುರಂತದಲ್ಲಿ ತನ್ನ ಕುಟುಂಬವನ್ನು ಕಳ್ಕೊಂಡಂತ ಒಂದು ಹುಡುಗಿ, ಪ್ರಕೃತಿಯ ಹುಡುಗಿ ಇವತ್ತು ಸರ್ಕಾರಿ ಕೆಲಸಕ್ಕೆ ಜಾಯ್ನ್ ಆಗಿರುವಂಥ ಒಂದು ಸಾಹಸದ ಕಥೆ. ಅದನ್ನು ದುರ್ಗಾಕುಮಾರ್ ನಾಯಕರೇ ಅವರು ಆರ್ಟಿಕಲ್ ಅವರನ್ನು ಮಾತಾಡಿಸಿ ಆರ್ಟಿಕಲ್ ಮಾಡಿದ್ರು. ಅದನ್ನು ನಾವು ಸಹ ತಗೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ಆ ಹುಡುಗಿ ಸೈನ್ಸ್ ಫಿಲೋಮಿನದ ಹಳೆ ವಿದ್ಯಾರ್ಥಿನಿ ಮತ್ತೆ ಅವರ ಆಳ್ವಾಸ್ನಲ್ಲಿ ಕಲಿತವರು. ಸೊ ಮತ್ತೆ ಎಲ್ರಿಗೂ ಒಂದು ಸ್ಫೂರ್ತಿ ಆಗುವಂಥ ಒಂದು ವಿಚಾರ. ಯಾಕಂತೇಳಿ ತನ್ನ ಕುಟುಂಬದ ಎಲ್ಲರನ್ನು ಕಳ್ಕೊಂಡು ಆ ಹುಡುಗಿ ಅದು ತಾನು ಶಾಲೆಗೆ ಹೋಗ್ತಿರೋ ಸಂದರ್ಭದಲ್ಲಿ ತಂದೆ ತಾಯಿ ತಂಗಿ ತಮ್ಮನನ್ನು ಕಳ್ಕೊಂಡಂಥ ಹುಡುಗಿ ಆಮೇಲೆ ತಾನು ಸ್ವಂತ ಶ್ರಮಪಟ್ಟು ಪರಿಶ್ರಮದಿಂದ ಇವತ್ತೊಂದು ಸರ್ಕಾರಿ ಹುದ್ದೆಗೆ ಮುಂದೆ ಆಡಳಿತ KS IAS ಅದಕ್ಕೆ ಪ್ರಯತ್ನಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಿರುವ ಒಂದು ಕಥೆ ಎಲ್ಲರಿಗೂ ಸ್ಫೂರ್ತಿ ಆಗುವಂಥ ಒಂದು ಲೇಖನ ದುರ್ಗಾಕುಮಾರ್ ಅವರು ನಮಗೆ ಅದನ್ನು ಕೊಟ್ಟಿದ್ರು. ಹಾಗೆ ಮಳೆಯ ಬಗ್ಗೆ, ಮಳೆ ನೀರಿನ ಬಗ್ಗೆ ಒಂದು ಆರ್ಟಿಕಲ್ಸ್ ಇದೆ. ಸೊ ಈ ರೀತಿಯಾಗಿ ಸಾಕಷ್ಟು ವೈವಿಧ್ಯಮಯವಾದಂಥ ಲೇಖನಗಳಿರ್ಬೋದು, ವಿಚಾರಗಳನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ. ಹಾಗೆ ನಾವೀಗ ನಾರಾಯಣ್ ಸರ್ ಇದ್ದಾರೆ. ಹಾಗೆ ನಾನು ಆಗ ಬರೋ ಮುಂಚೆ ಹೇಳಿದೆ ದೇವಸ್ಥಾನದ ಬಗ್ಗೆ ಆರ್ಟಿಕಲ್ ಕೊಟ್ಟಂತ ಚಂದ್ರಶೇಖರ್ ಸರ್ ಇದ್ದಾರೆ. ಚಂದ್ರಶೇಖರ್ ಸರ್ ನಿಮ್ಮ ಪರಿಚಯ ಮಾಡ್ತಾರೆ. PG ಚಂದ್ರಶೇಖರ್ ಸರ್ ನಮ್ಮ ದೇವಸ್ಥಾನದ ಬಗ್ಗೆ, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಅಥೆಂಟಿಕ್ ಆಗಿ ಯಾವುದೇ ರೀತಿಯಾದಂಥ ವಿವರಗಳನ್ನು ಕೊಡಬಲ್ಲಂತ ಒಂದು ಸಾಮರ್ಥ್ಯ ಇರುವವರು ಮತ್ತೆ ಅದರ ಬಗ್ಗೆ ಮಾಹಿತಿಯನ್ನು ನೀಡುವಂಥವರು. ನಮಗೆ ದೇವಸ್ಥಾನದ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸುದ್ದಿಯೊಂದಿಗೆ ನಿರಂತರವಾಗಿರುವಂಥವರು ನಾರಾಯಣ್ ಸರ್, ಅವರು ಸಹ ಒಂದು ತಿರುಕವನ್ನು ಕೊಟ್ಟಿದ್ದಾರೆ. ಹಾಗೆ ಒಂದು ಕಥೆ ಕೊಟ್ಟಿದ್ದಾರೆ, ಕಥೆಯನ್ನು ಕೊಟ್ಟಿದ್ದಾರೆ, ಲೇಖನವನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ವರ್ಷ ಭವಿಷ್ಯಕ್ಕೆ ನಾವು ಆಯ್ಕೆ ಮಾಡಿಕೊಂಡಾಗ ನಮಗೆ ರಾಜೇಶ್ ಸರ್ ಅವರು ಹೇಳಿದ್ರು, ನಾರಾಯಣ ಶ್ರೀಪತಿ ಭಟ್ ಅವರು ಹಾಗೆ ಮತ್ತೆ ಲೇಖನ ಮೊದಲಕ್ಕೆ ನಮ್ಮ ಪರಿಚಯ ಮಾಡಿ. ಬಹಳಷ್ಟು ಸಂತೋಷ ಆಯಿತು. ನಮ್ಮ ಸಣ್ಣ ಒಂದು ಸಾಹಿತಿ ಮನಸ್ಸಿಗೆ ನೀವು ಪ್ರೇರಣೆಯನ್ನು ಕೊಟ್ಟಿದ್ದೀರಿ, ಬರೆಯುವಂಥ ಹುಮ್ಮಸ್ಸು ಮನಸ್ಸಿನೊಳಗೆ ಇದೆ, ಅದಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಮತ್ತು ಸುದ್ದಿ ಬಿಡುಗಡೆ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಸುದ್ದಿ ಪೇಪರ್ನ ನಿರಂತರವಾಗಿ ಓದ್ತಾ ಇದ್ದೇನೆ. ಬಹಳಷ್ಟು ಸಂತೋಷವಾಗ್ತಾ ಇದೆ. ಸುದ್ದಿ ಪತ್ರಿಕೆ ಹೀಗೆ ಮುನ್ನಡೆಯಲ್ಲಿ ಉತ್ತರ ಅಭಿವೃದ್ಧಿಯನ್ನು ಕಾಣಲಿ ಅಂತ ನನ್ನ ಪರವಾಗಿ ಮುಳ್ಳನ ಮಗಳು ನನಗೆ ಪ್ರೇರಣೆಯನ್ನು ಕೊಡ್ತಾ ಇದ್ದರು. ಉಮೇಶ್ ನಾನೀಗಾಗಲೇ ಹೇಳಿದೆ, ಶಾಸನ ಶೋಧನ ಅಧ್ಯಯನ ಸಂರಕ್ಷಣೆ ಅನ್ನುವಂಥ ಹಾಕೊಂಡಿರುವಂಥ ಪುತ್ತೂರು ತಾಲೂಕು ಸಾಹಿತ್ಯ ಅಧ್ಯಕ್ಷರಾಗಿರುವಂಥ ಉಮೇಶ್ ನಾಯ್ಕ ಅವರು ಬಂದಿದ್ದಾರೆ. ಇವತ್ತು ನಾವು ಇನ್ಯಾರಾದ್ರೂ ಲೇಖನ ಬರ್ದವರಿದ್ರೆ ಕೂಡ ಹೇಳ್ಬೇಕಂತ ಹೇಳುವಂಥ ಕ್ರಮ ದೀಪಾವಳಿ ಸಾಧಾರಣವಾಗಿ ನಮ್ಮ ಸ್ಟಾಫ್ಗಳೇ ನಾವು ಸೇರೋದು ಕಡಿಮೆ ಪತ್ರಿಕೆ ಆದ ಕಾರಣ ಇವತ್ತಿನ ಎಲ್ಲ ಸಂಸ್ಥೆಗಳು ಸೇರುವಂಥ ಅವಕಾಶಗಳು ಕಮ್ಮಿ ಇದೆ. ಹಾಗೆ ಅದಕ್ಕೆ ಈ ಸತಿ
ಚಂದ್ರಕಾಂತ್ ಮತ್ತು ಹರಿಪ್ರಸಾದ್ ಮತ್ತು ಎಲ್ಲ ನಮ್ಮ ಸ್ಟಾಫ್ಗಳು ಸೇರಿ ಒಂದು ಒಳ್ಳೆ ಪುಸ್ತಕ ತಂದಿದ್ದಾರೆ. ಆ ಪುಸ್ತಕ ಇವತ್ತು ನಮಗೆಲ್ಲರೂ ಸೇರೋದು. ಹಾಗೆ ಮುಂದಕ್ಕೆ ಕೂಡ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಬೇರೆ ಬೇರೆ ವಿಷಯದಲ್ಲಿ ಪುಸ್ತಕಗಳನ್ನು ತರುವಂಥ ಆಲೋಚನೆಗಳು ತಗೊಂಡು ಬಂದಿದೆ. ದೇವಸ್ಥಾನದ ಸಂಚಿಕೆ ಇರ್ಬೋದು, ಅಥವಾ ರಂಗಸ್ಥಾನದ ಸಂಚಿಕೆ ಇರ್ಬೋದು, ಅಥವಾ ಅಲ್ಲಿರುವ ಜಾತ್ರೆಗೆ ಸಂಬಂಧಪಟ್ಟ ಸಂಚಿಕೆ ಇರ್ಬೋದು. ಈ ರೀತಿಯ ಆಲೋಚನೆಯಲ್ಲಿ ದೀಪಾವಳಿ ಬಂದ ಕೂಡಲೇ ಒಂದು ದೀಪಾವಳಿ ಹಬ್ಬ ಹೊರಟಿಗೆ ನಾವು ಮುಂದಿನ ಆಲೋಚನೆ ಕೂಡ ಮಾಡುವಂಥ ಸಮಯ ಆಗಿದೆ. ಈ ಟೈಮಲ್ಲಿ ಹಳೆಯ ಲೆಕ್ಕಗಳನ್ನೆಲ್ಲ ಚುಕ್ತ ಮಾಡಿ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋದಂತಂದು ಕೇಳಿದ್ದೇವೆ. ಆ ರೀತಿ ಇವತ್ತು ನೆಕ್ಸ್ಟಿಗೆ ಎಂತ ಹೇಳೋ ಪ್ಲ್ಯಾನಿಗೆ ಕೂಡ ನಮ್ಮ ಬೇರೆ ಭೇಟಿಗಳಾಗ್ತದೆ. ನಮ್ಮೊಟ್ಟಿಗೆ ಸಾಹಿತಿಗಳಿದ್ದಾರೆ, ಬರೆದವರಿದ್ದಾರೆ. ಹಾಗೆ ಹಿಂದಕ್ಕೆ ಕೂಡ ನಮ್ಮೊಟ್ಟಿಗೆ ಇರುವುದೇ ಖಾಲಿ ಒಂದು ವರ್ಷಕ್ಕೊಂದು ಕಾರ್ಯಕ್ರಮ ಆಗದೆ 2 ತಿಂಗಳಿಗೊಮ್ಮೆ ಕಾರ್ಯಕ್ರಮ ಆಗಬೇಕಂತ ಹರಿಪ್ರಸಾದ್ರಿಗೆ ಹೇಳ್ತಾ ಇದ್ದೇವೆ. 2 ತಿಂಗಳಿಗೊಮ್ಮೆ ಆದರೂ ಪುಸ್ತಕವನ್ನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ತರಲಿಕ್ಕೆ ಒಂದು ಪ್ರಯತ್ನ ಮಾಡುವ. ಅದೇ ರೀತಿ ಜಾಸ್ತಿ ಹೊತ್ತಿನಲ್ಲಿ ಮುಂದುವರಿಸಲಿಲ್ಲ. ಸಮಯ ಆಯಿತು. ಹಬ್ಬದ ದಿನ ಎಲ್ಲರೂ ಗಡಿಬಿಡಿಯಲ್ಲಿ ಇರ್ತಾರೆ, ಬಹು ಅತ್ಯಂತಿರ್ತಾರೆ. ನಮ್ಮ ಬರವಣಿಗೆಯಲ್ಲಿ ಯಾರ್ಯಾರು ರಮೇಶ್ ಹಾಕಿರ್ತಾರೆ, ನಮ್ಮ ನಾರಾಯಣಿದ್ದಾರೆ, ಎಲ್ಲರೂ ಒಂದು 2 ನಿಮಿಷ ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕು. ಮತ್ತು ಮಾತಾಡಿ ನೇರವಾಗಿ ನಾವು ಅನೇಕ ಮಾರುಕಟ್ಟೆಗಳಲ್ಲಿ ವಿಶೇಷ ಬಂದಿವೆ. ಆದರೆ ನಾನು ಕಂಡು ಬಂದ ಹಾಗೆ ಇದರಲ್ಲಿ ಈ ಒಂದು ಕುಟುಂಬವನ್ನು ದಾಖಲು ಮಾಡಿದಂಥ ಏಕೈಕ ವಿಶೇಷಾಂಕ ಅಂತ ಅದು ನಮ್ಮ ಸುದ್ದಿ ಬಿಡುಗಡೆಯ ಬೆಳಕಿನ ಹಬ್ಬಕ್ಕೆ ಅಕ್ಷರಗಳ ಕಾಣುತ್ತೆ. ಇದರಲ್ಲಿ ಇಡೀ ನಮ್ಮ ಸುದ್ದಿ ಬಳಗದ ಕುಟುಂಬವನ್ನು ನೀವು ಪರಿಚಯಿಸಿದ್ರಿ. ಇದು ಹರಿಪ್ರಸಾದ್ ಮತ್ತು ಬಳಗದ ಮತ್ತು ನಮ್ಮ ಸಮಾಜದ ಮಾರ್ಗದರ್ಶನ ಮತ್ತು ಎಲ್ಲರ ಒಂದು ಅಭಿಮಾನಕ್ಕೆ ಪಾತ್ರವಾಗಿದೆ. ಮತ್ತು ಲೇಖನ ಕವನ ಸಾಮಾನ್ಯ, ಆದರೆ ಇದರ ಒಳಗಿನ ಮರ್ಮ ಆ ಪ್ರೀತಿ ಬಹಳ ದೊಡ್ಡದು. ಅದನ್ನು ಕಟ್ಟಿಕೊಟ್ಟಿರುವಂತಹ ಸುದ್ದಿ ಬಳಗದ ಮತ್ತು ವಿಶೇಷವಾಗಿ ಇವತ್ತು ನಮಗೆ ಬಹಳ ಸಂತೋಷವಾದ ವಿಚಾರ ಅಂದರೆ ನಮ್ಮ ಅಧ್ಯಕ್ಷರಿಗೆ, ನಮ್ಮ ಸಂಪಾದಕರಿಗೆ ರಾಜ್ಯೋತ್ಸವದ ಪುರಸ್ಕಾರದ ಗೌರವ ಸಿಕ್ಕಿದೆ. ಅದಕ್ಕಾಗಿ ವಿಶೇಷವಾದ ಅಭಿನಂದನೆಗಳನ್ನು ಸಂತೋಷಪಡ್ತೇನೆ. ಬುದ್ಧಿ ಒಟ್ಟಿಗೆ ನಾನು ಸುಮಾರು 38 ವರ್ಷಗಳಿಂದ ಇದ್ದೇನೆ. ಹುಟ್ಟಿದಿಂದ ಮತ್ತು ಪುತ್ತೂರಿಂದ ಇದುವರೆಗೂ ಇಲ್ಲಿ ಬೆಳೆದಿದೆ, ನಮ್ಮನ್ನು ಬೆಳೆಸಿದೆ. ಇವತ್ತು ನಮ್ಮ ವಿದ್ಯಾರ್ಥಿಗಳು ಬರೀಬೇಕು ಎನ್ನುವಂಥದ್ದು ನಮ್ಮ ಮುಖ್ಯವಾದಂತಹ ಇಚ್ಛೆ. ಅದು ಹಿಡಿಯಲಿಕ್ಕೆ ಈ ಸಂಚಿಕೆ ಒಂದು ಜೀವಿಗೆಯಾಗಿದೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಹಾಗೂ ಎಲ್ಲ ನೆರೆದಿರುವ ಸುದ್ದಿ ಬಳಗದ ಸುದ್ದಿ ಕುಟುಂಬದ ಸದಸ್ಯರಿಗೆ ಗೌರವಪೂರ್ವಕವಾಗಿ ವಂದಿಸ್ತೇನೆ. ಪ್ರಥಮವಾಗಿ ದೀಪಾವಳಿಯ ಶುಭಾಶಯಗಳು. ಮತ್ತೆ ಇವತ್ತೊಂದು ಏನಂತ ಹೇಳಿದ್ರೆ ಒಂದು ಸಂತೋಷದ ಕ್ಷಣ. ನಮ್ಮ ಪ್ರೀತಿಯ ಡಾಕ್ಟರಿಗೆ ಪುತ್ತೂರು ತಾಲೂಕಿನ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ. ಪ್ರಶಸ್ತಿ ಕೂಡ ಆದರೆ ಸುಧಾಮ ಶ್ರೀಕೃಷ್ಣನಿಗೆ ಅವಲಕ್ಕಿ ಕೊಟ್ಟ ಹಾಗೆ ನಮ್ಮ ಒಂದು ಗೌರವವನ್ನು ಪುತ್ತೂರಿನ ಒಂದು ಗೌರವವನ್ನು ಕೂಡ ಕೊಟ್ಟಿದ್ದೇವೆ. ಇದನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅವರಿಗೆ ಸಿಗಬೇಕಂತ ಹೇಳುವಂತಹ ಒಂದು ಆಶಯ ಹಾಗೂ ಪುತ್ತೂರಿನ ಸರ್ವಜನರ ಬೇಡಿಕೆ ಕೂಡ ಇದೆ. ಅದು ಕೂಡ ಅವರಿಗೆ ಸಿಗಲಿ ಅಂತ ನಾವು ಹಾರೈಸ್ತೇವೆ. ಅಂತ ಹೇಳಿದ್ರೆ ನಮ್ಮದೇ ನಮ್ಮ ಮನೆಯ ಪತ್ರಿಕೆಯಿದ್ದಾಗೆ ಬೆಳಗ್ಗೆ ನಾವು ಹೇಗೆ ಹಲ್ಲು ಜೊತೆವೋ ಸ್ನಾನ ಮಾಡ್ತೇವೋ ಕಾಫಿ ಕುಡಿತೇವೋ ಹಾಗೆ ಈ ಪತ್ರಿಕೆ ಕೂಡ ಅದೇ ರೀತಿ ನಾವು ಓದಬೇಕಾಗ್ತದೆ. ಅದು ಓದದಿದ್ರೆ ಪರಿಪೂರ್ಣತೆ ಇಲ್ಲ. ಏನೋ ಒಂದು ಬೆಟ್ಟ ಹಾಗೆ ಸ್ನಾನ ಮಾಡಿದ್ರೆ ನಾವು ಹೊರಗೆ ಹೋದ್ರೆ ಏನಾಗ್ತದೆ, ಅದೇ ರೀತಿಯ ಭಾವನೆ ಕೂಡ ನಮಗೆ ಬರ್ತದೆ. ಎಲ್ಲ ಪುತ್ತೂರಿನಲ್ಲಿರುವ ಎಲ್ಲ ಸಣ್ಣ ಪುಟ್ಟ ಘಟನೆಗಳಿರ್ಬೋದು, ವ್ಯಕ್ತಿಗತ ವಿಚಾರಗಳಿರ್ಬೋದು, ಎಲ್ಲವೂ ಉಲ್ಲೇಖ ಆಗ್ತದೆ. ಆ ನಿಟ್ಟಿನಲ್ಲಿ ಸುದ್ದಿ ಮಾಧ್ಯಮ ಇವತ್ತು ಬಹಳ ದೊಡ್ಡ ಶಕ್ತಿಯಾಗಿ ಬಂದಿದೆ. ಮಾತ್ರವಲ್ಲದೆ ಡಾಕ್ಟರ್ ಶಿವಾನಂದ ಇರ್ಬೋದು, ಮತ್ತೆ ಎಲ್ಲ ಸುದ್ದಿ ಮಾಧ್ಯಮ ಸರ್ವ ಬಳಗದವರು, ಸರ್ವ ಸದಸ್ಯರು ಕೂಡ ಪುತ್ತೂರಿನವರನ್ನ, ನಾಗರಿಕರನ್ನ ನಮ್ಮವರು ಅಂತೇಳಿ ಎಲ್ಲರನ್ನ ಒಳಗೂಡಿಸಿಕೊಂಡು ಪ್ರೀತಿಯಿಂದ ನೋಡಿಕೊಳ್ಳುವಂತ ಒಂದು ಪರಿ ನಿಜವಾಗಿ ಒಂದು ಸಂತೋಷವನ್ನು ತರುವಂಥದ್ದು. ಹೆಚ್ಚಿನ ಮಾತಾಡುತ್ತಾ ಈ ಒಂದು ಸುಂದರ ಸಮಾರಂಭದಲ್ಲಿ ಬರಲಿಕ್ಕೆ ಅವಕಾಶ ನೀಡಿದ್ದಕ್ಕೆ ಎಲ್ಲರಿಗೂ ಸಹ ಗೌರವಪೂರ್ವಕ ನಮಸ್ಕಾರ. ಸುದ್ದಿ ಪತ್ರಿಕೆ ಫಸ್ಟ್ ಆರಂಭ ಆದಾಗ 15 ಪೈಸೆ
ಬೇಜಾರಾಗ ಅವರು ರಾತ್ರಿ ಸೈಕಲಲ್ಲಿ ಬರೋದು. ನಮ್ಮ ಒಂದು ಸಣ್ಣ ಟಿವಿ, ಅದರಲ್ಲಿ ಆ ಟಿವಿಯಲ್ಲಿ ಅವತ್ತಿನ ಮೇನ್ ನ್ಯೂಸ್ ಏನು ಅಂತ ನಾನು ಬರ್ಕೊಳ್ಳಿ, ರಾಷ್ಟ್ರ ಸುದ್ದಿ, ರಾಜ್ಯ ಸುದ್ದಿ, ಅದು ಹೋದರೆ ಬಿಡ್ತಾರೆ. ಅದು ಇಲ್ಲಿ ಕನ್ನಡ ಪ್ರಿಂಟಲ್ಲಿ ಏನು ಪ್ರಿಂಟ್ ಆಗ್ತದೆ. ಆಗ ಅವರು ನಾನು ಈ ನ್ಯೂಸ್ ನಾನು ಬರೆದು ಬಿಟ್ಟು ಸೈಕಲ್ ಅದು ಹಾಗಾಗಿ ಕಂಪ್ಯೂಟರ್ ಮಾಡಿ ಜೋಡಿಸಿ ಬೆಳಿಗ್ಗೆ ರೆಡಿ ಆಗಿಬಿಟ್ಟು ಬರ್ತೀವಿ. ಹಾಗೆ ಆ 7 ಪೇಜಿಂದ ಸ್ಟಾರ್ಟ್ ಆದ ಸುದ್ದಿ ಇವತ್ತು ಸುದ್ದಿ ಇಲ್ಲದೆ ನಮ್ಮ ಜನರಿಗೆ ಬದುಕೇ ಬಂದಾಗಿದೆ. ಅಲ್ಲಿ ಹೊರಗೆ ಮುಟ್ಟಿದೆ ಯಾವುದೇ ಒಬ್ಬ ವ್ಯವಹಾರ ಮಾಡಬೇಕು, ಸುದ್ದಿಯಲ್ಲಿ ಸಣ್ಣ ಹಾಕಿದ್ರೆ ಸಾಕು, ಅದು ಪ್ರತಿ ಮನೆಗೆ ಮುಟ್ಟಿದ್ದು ಹೇಳಿದಾಗ. ಹಾಗೆಂತ ಹೇಳಿ ಆ ಪತ್ರಿಕೆ ಹಾಕ್ಬೇಕಾದ್ರೆ ಇವರು ಸಿಬ್ಬಂದಿಗಳೆಲ್ಲ ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿದ್ರೆ ರಾತ್ರಿ ಎಲ್ಲ ಅಷ್ಟು ಕೆಲಸ ಬಿಡುತ್ತೆ. ಹೊರಗೆ ನೀವು ನೋಡ್ಲಿಕ್ಕೆ ಚಂದ, ಅದರ ಹಿಂದಿನ ಶ್ರಮ, ಒಂದು ಅದ್ಭುತವಾದ ಶ್ರಮ ಇದೆ. ಹಾಗೆ ಇವತ್ತು ಸುದ್ದಿ ಇವತ್ತು 6 ಬೆಳೆದಿದೆ. ಈ ಪುಸ್ತಕ ಮಾತ್ರ ಅದ್ಭುತವಾಗಿ ಮೂಡಿ ಬಂದಿದೆ. ಬೆಟರ್ ಟಚ್ ಕೊಟ್ಟಿದ್ದಾರೆ. ಇದು ಮುಟ್ಟುವಾಗಲೇ ಇವತ್ತು ರಾಷ್ಟ್ರೀಯ ಮಟ್ಟದ ಪತ್ರಿಕೆಯ ಒಂದು ವಿಶೇಷ ಬಂದಷ್ಟು ಚೆನ್ನಾಗಿ ಅಷ್ಟು ಬರಲ್ಲ. ಅದರ ಒಳಗಿನ ವಿನ್ಯಾಸಗಳು, ಕೆಲವು ಅಕ್ಷರಗಳು, ಬಣ್ಣಗಳು, ಅದಕ್ಕೆಲ್ಲ ಡಿಸೈನ್ಗಳು, ಒಳಪುಟ ವಿನ್ಯಾಸ, ಹೊರಪುಟ ವಿನ್ಯಾಸ ಎಲ್ಲ ಆಗಿ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನು ಮುಂದೆ ಇದಕ್ಕಿಂತ ಒಳ್ಳೆಯ ಆಗ್ತಾ ಹೋಗ್ತದೆ. ಮತ್ತು ಒಂದೊಂದು ಅಭಿವೃದ್ಧಿ ಆಗಲಿ, ಎಲ್ಲ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ಶ್ರಮ ಪಡುವವರಿಗೆ ಮಹತ್ವವಾದ ಮಾನವೀಯ ಅನುಗ್ರಹ ಸಮಾರಂಭದ ಹಬ್ಬದ ವಿಶೇಷವಾದಂತಹ ಈ ಸಂದರ್ಭದಲ್ಲಿ ನಾವೆಲ್ಲರಿಗೂ ಶುಭಾಶಯಗಳು. ವಿಶೇಷವಾಗಿ ಸಭಾಧ್ಯಕ್ಷರಾದಂತಹ ಸುದ್ದಿ ಅಧ್ಯಕ್ಷರು, ವಿಶೇಷವಾಗಿ ಈ ಸಂಚಿಕೆಯ ದೀಪಾವಳಿ ಸಂಚಿಕೆಯ ವಿಶೇಷವಾದಂತಹ ಸಂಪಾದನೆ ಎಲ್ರಿಗೂ ನಾನು ಸಲಹೆಯಾಗಿ 15 ವಯಸ್ಸಿನಲ್ಲಿ ನಾನು ಶಾಲೆಯಲ್ಲಿ ಹೋಗಬೇಕಾದ್ರೆ ನಾನು ಈ ಪತ್ರಿಕೆಯನ್ನು ನೋಡಿದ್ದೇನೆ. ಅದರ ಆಗಿನ ವಿಚಾರಗಳನ್ನ ಅನುಭವ. ಇವಾಗ ನನ್ನ ಕಾರ್ಯದ ಒತ್ತಡದಿಂದಾಗಿ ನಾನು ಇದರಲ್ಲಿ ಒಂದು ಈ ಸಮಸ್ಯೆಯ ಭವಿಷ್ಯದ ಅದರಲ್ಲಿ ಬಂದಿದೆ. ನನ್ನ ಕಾರ್ಯ ಒತ್ತಡದಿಂದಾಗಿ ನಾನು ಸ್ವಲ್ಪ ಒಂದು 5-6 ವರ್ಷ ನಿತ್ಯ ಭವಿಷ್ಯ ಕೊಡ್ತಾ ಇದ್ದೆ. ಈಗ ಒಳ್ಳೆಯ ವಿಚಾರಗಳು ಇದರಲ್ಲಿ. ಆ ಪತ್ರಿಕೆಯನ್ನು ನಿತ್ಯ ನಮಗೆ ಬೆಳಿಗ್ಗೆ 10 ನಿಮಿಷ 15 ನಿಮಿಷ ನೋಡದಿದ್ದರೆ ಅದರಲ್ಲಿ ಆ ದಿವಸ ನಿದ್ರೆ ಬರೋದಿಲ್ಲ. ಅಂತ ಪರಿಸ್ಥಿತಿಗೆ ಇವತ್ತು ಬಂದುಬಿಟ್ಟಿದೆ. ಇನ್ನು ಮುಂದೆ ಈ ಪತ್ರಿಕೆ ಮಾಲಿಂಗೇಶ್ವರದ ನಾವು ನಂಬಿಕೊಂಡು ಬರುವಂಥ ಎಲ್ಲ ದೇವರದಿಂದ ಉತ್ತರೋತ್ತರ ಯಾವ ಒಂದು ಟಾಪ್ ಲೆವೆಲ್ನ ಒಂದು ಪತ್ರಿಕೆಯ ಜೊತೆಯಲ್ಲಿ ಹೋರಾಡುವಂತಹ, ಅದರ ಜೊತೆಯಲ್ಲಿ ಏನು ವಿನ್ಯಾಸವನ್ನು ಕೊಡುವಂತಹ ಮಟ್ಟಕ್ಕೆ ಬೆಳೀಲಿ ಅಂತ ಆಶಿಸ್ತಾ ಎಲ್ಲರಿಗೂ ಸಮಾರಂಭದಲ್ಲಿ ಉಪಸ್ಥಿತರಿರುವ ಒಳ್ಳೆಯ ಕಾರ್ಯಕ್ರಮ. ಎಲ್ಲ ಯಾವಾಗಲೂ ನೋಡ್ತೇವೆ, ಆದರೆ ಈಗ ಒಟ್ಟು ಸೇರೋದು ಕಡಿಮೆ. ನಮ್ಮ ಎಲ್ಲ ಮಾಧ್ಯಮದ ವಿಷಯಗಳು ಎಲ್ಲರೂ ಒಟ್ಟಿಗೆ ಆಗಿ ಪತ್ರಿಕೆಯ ಎಲ್ಲ ವಿಷಯವನ್ನು ಹೇಳಿದ್ರು. ಅದೇ ರೀತಿ ನಾನೊಂದು ಜಾಹೀರಾತು ವಿಭಾಗದಲ್ಲಿ ಕೆಲಸ ಮಾಡೋದು. ಈ ಪತ್ರಿಕೆಯ ಮುಖ್ಯ ಸೋರ್ಸ್ ಜಾಹೀರಾತು. ಯಾವುದಿದ್ರು ಬೇಕಾದದ್ದು ಖರ್ಚಿಗೆ ದುಡ್ಡೇ. ಇಲ್ಲಿ ಅದನ್ನು ಕೊಟ್ಟವರು ಸಹ ಇದ್ದೀರಿ, ಎಲ್ಲರೂ ಇದ್ದೀರಿ. ಜಾಹೀರಾತು ಕೊಟ್ಟವರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದನ್ನು ಕ್ರೋಢೀಕರಿಸಿಕೊಟ್ಟ ನಮ್ಮೆಲ್ಲ ಸುದ್ದಿ ಬಳಗದ ಸಿಬ್ಬಂದಿಗಳು, ಈ ರಾಜೇಶ್ MS ಅವರೆಲ್ಲ ಹೈಯೆಸ್ಟ್ ವರ್ಕ್ ಮಾಡಿದ್ದಾರೆ. ಶ್ರೀಧರ್, ನರೇಶ್, ಪ್ರತಿಯೊಬ್ಬರು ಸುದ್ದಿ ಬಳಗದ ಸದಸ್ಯರು ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೇನೆ. ಮುಖ್ಯ ಪತ್ರಿಕೆಯ ಲೇಖಕರು ಮಾತ್ರಲ್ಲ, ಸುದ್ದಿ ಬಳಗದ ವ್ಯಕ್ತಿಗೆ ಯಾವ ಅವರಿಗೆ ನಾನು ಕರ್ಸತಿ ಪುಸ್ತಕ ಬಿಡುಗಡೆ ಮಾಡೋ ಬಂದಿದ್ದೆ. ಕರ್ತಿದ್ದೇನೆ, ಬನ್ನಿ ಇಲ್ಲಿ ಬಂದು ಊಟ ಮಾಡಿ ಹೋಗ್ಲಿಕ್ಕೆ. ಮುಂಚೆ ನಿಮಗೆ ನಾನು ಹಂಚಿಕೊಡ್ತೇನೆ. ಈ ಪುಸ್ತಕ ತರಲಿಕ್ಕೆ ಮುಂಚೆ ನಮ್ಮ ಎಲ್ಲ ಸಿಬ್ಬಂದಿಗಳಿದ್ದು ಇಲ್ಲಿ ಪುಸ್ತಕಕ್ಕೆ ಜಾಹೀರಾತು ಕೊಡುವುದಿಲ್ಲ, ಪತ್ರಿಕೆಗೆ ಜಾಹೀರಾತು ಕೊಡ್ತೇವೆ. ಅದು ಜನರಿಗೆ ಹಾಗೆ, ಯಾಕೆ ಸುದ್ದಿ ಬಿಡಿದ್ರೆ ಪೇಪರಿಗೆ ಕೊಡ್ತೇವೆ. ಬಟ್ ಸುಳ್ಳಿದೆ ನಮ್ಮ ಸಂಚಿಕೆ. ಸುಳ್ಳ ಸಂಚಿಕೆ ಊಟ ಕೆಳಗೆ ಸುಳ್ಳೆ ಮತ್ತು ಪುತ್ತೂರು ತಾರಮ್ಮ
ಚೈತ್ರ ಸುಳ್ಯ ಮತ್ತು ಸುಳ್ಯದ ಸಂಚಿಕೆ ವರ್ಷದಿಂದ ಪ್ರತಿ ವರ್ಷ ಬರ್ತಾ ಇದೆ. ಬೆಳ್ತಂಗಡಿ ಸಂಚಿಕೆ ವರ್ಷ ಬರ್ತಾ ಇದೆ. ಯಾವುದೋ ಒಂದು ಉಂಟಲ್ಲ, ಅದು ನಿಮ್ಗೆ ಸುಮ್ಮನೆ ನಿಮ್ಮ ಮುಂದೆ ಯಾಕೆ ತೋರಿಸ್ತೀರಾ ಅಂದರೆ ಅದು ಕೊಡ್ಲಿಕ್ಕೆ ಅದನ್ನು ಯಾಕಂದರೆ ನಾವು ಅದು ಸುಳ್ಯದ ಪತ್ರಿಕೆ ಸಂಚಿಕೆ ಭಾಳ ಚೆನ್ನಾಗಿ ಬರ್ತದೆ. ಅದು 214 ಪುಟಗಳ ಸಂಚಿಕೆ ಬಂದಿದೆ. ಬೆಳ್ತಂಗಡಿಯ ಸಂಚಿಕೆ ಈ ಒಂದು ಸ್ಪರ್ಧಾತ್ಮಕ ಸಂಚಿಕೆ ಬಗ್ಗೆ ಸಮಸ್ಯೆಗಳಿವೆ, ಅದು ಕೂಡ ಕಾಂಪಿಟೇಟಿವ್ ಆಗಿ ತಂದಿದ್ದೇವೆ. ಆದರೆ ಇದರ ನಡುವೆ ಕೂತು ತಂದಾಗ ಈ ಜಾಹೀರಾತು ಶಿಫ್ಟ್ ಆಗಿ ಆಗ್ತದೆ. ಸುಳ್ಳದ ಜಾಹೀರಾತು ಈಚೆಗೆ, ಬೆಳ್ತಂಗಡಿ ಜಾಹೀರಾತು ಈಚೆಗೆ, ಅಥವಾ ಇರೋ ಜಾಹೀರಾತು ಹಾಕಿ ಹಾಗೆ ನಮ್ಮ ಸ್ವಲ್ಪ ಆಚೆ ಕಡೆ ಇವತ್ತಿರ್ತದೆ. ಬಟ್ ಈ ಪತ್ರಿಕೆಯಲ್ಲಿ ಪುಸ್ತಕ ತಂದಾಗ ಈಗ ಎಲ್ಲರಿಗೂ ಗೊತ್ತಾಗಿದೆ. ಹರಿಪ್ರಸಾದ್ ಮತ್ತು ಚಂದ್ರಕಾಂತ್ ವಿಶೇಷವಾಗಿ ಇದು ನಡೆಸಿಕೊಟ್ಟವರು. ಆಮೇಲೆ ಮುಖ್ಯವಾಗಿ ರಾಜೇಶ್ ಮತ್ತು ತಂಡ ಹೇಳಿದಾಗ ಶ್ರೀಧರ್ ಎಲ್ಲ 2ನೇ ಭರವಸೆ ಕೊಟ್ಟರು. 2 ಭರವಸೆ ಇಲ್ಲದ್ರೆ ನಾನು ಕಡೆಗೆ ಹೇಳಿದೆ, 2 ಕಡಿಮೆ ಅಂದರೆ ನಾವು ಕೈಯಿಂದ ಎಲ್ಲ ದುಡ್ಡನ್ನು ಪೂರ ಕೊಡುವಾಗ ಈ ಪುಸ್ತಕಕ್ಕೆ ನನಗೆ 200 ರೂಪಾಯಿ ಖರ್ಚು ಬರ್ತದೆ. ಇದು ಪ್ರಿಂಟ್ ಮಾಡಿಸಿ ನೀವು ಇಲ್ಲಿ ಹೋದರೆ ಇಷ್ಟು ಪೇಜ್ ಮಾಡೋದು 200 ರೂಪಾಯಿ ಎಷ್ಟು ಡಿಸೈನ್ ಇದೆಲ್ಲ ಹೋಗೋ. ಹಾಗೆ 200 ರೂಪಾಯಿ ಪುಸ್ತಕ ಖರ್ಚು ಮಾಡೋದು. ಅದಕ್ಕೆ ತಕ್ಕ ಜಾಹೀರಾತು ಮಾಡೋದಿದ್ರೆ ನಾವು ದುಡ್ಡು ಕೊಟ್ಟು ದೀಪಾವಳಿ ಆಚರಣೆ ಮಾಡಿದೆ. ಅದು ಇಲ್ಲಿ ಪೂರ್ಣ ಹಾಕಿ ಮುಂದಕ್ಕೆ ಏನಾಗಿದೆ ಅಂದರೆ ಈ ಪುಸ್ತಕದ ಖರ್ಚು ಬಂದಿದೆ. ನಾವು ಅದಕ್ಕೆ ಒಂದು ಚಪ್ಪಡಿ ಯಾಕಂದರೆ ಪುಸ್ತಕದ ಖರ್ಚು ಹಾಗೆ ಈ ಪುಸ್ತಕದಲ್ಲಿ ಭಾಳ ಸಂತೋಷಕ್ಕೆ ಈ ಪುಸ್ತಕ ಕೊಡುವಾಗ ಇದೆ. ನಾವು ಪುಸ್ತಕ ತಂದಿದ್ದೆವು ನೋಡಿ. ಇದು ಬೆಳ್ತಂಗಡಿ ಸಂಚಿಕೆ, ಇದು ಪುತ್ತೂರಿನ ಸಂಚಿಕೆ. ಯಾಕಿದ್ರೆ ಹೇಳ್ತೇವೆ ಅಂದರೆ ಈ ಪುತ್ತೂರು ಗೊತ್ತಿರ್ಬೇಕು, ಸುಳ್ಯದಲ್ಲಿಯೂ ಒಂದು ಪತ್ರಿಕೆ ಇದೆ, ಸಂಚಿಕೆ ಇದೆ, ಬೆಳ್ತಂಗಡಿ ಇದೆ ಅಂತ. ಯಾಕೆಂದರೆ ಪುತ್ತೂರಿಗೆ ಸೀಮಿತ ಅಲ್ಲ, ಪುತ್ತೂರಿನ ಜಗತ್ತಿನಲ್ಲಿರುವ ಪುತ್ತೂರಿನವರಿಗೆ ಪುತ್ತೂರಿನ ಸಂಚಿಕೆ, ಜಗತ್ತಿನಲ್ಲಿರುವ ಬೆಳ್ತಂಗಡಿಯವರಿಗೆ ಬೆಳ್ತಂಗಡಿ ಸಂಚಿಕೆ, ಜಗತ್ತಿನ ಸುಳ್ಯದವರಿಗೆ ಸುಳ್ಯದ ಸಂಚಿಕೆ. ಅಂದರೆ ಇದು ತಾಲೂಕಿನ ಒಂದು ಪತ್ರಿಕೆ. ಇದನ್ನು ನಾವು ಮುಂದೆ ಹೇಳಿಕೊಳ್ಳಿಕ್ಕೆ ಇಷ್ಟಪಡೋದು ಈ ಕಾರಣ. ಹಾಗೆ ಇವತ್ತು ಪುತ್ತೂರಿನ ಪತ್ರಿಕೆ ಪುತ್ತೂರಿಗೆಗಾದಾಗೆ ನಾವು ಇಲ್ಲಿಗೆ ಹೇಳಿದೆವು, ಪುತ್ತೂರಿಗೆ ಯಾರು ಸಂಚಿಕೆ ಬೇಕು, ಯಾಕೆಂದರೆ ಪುತ್ತೂರು ಲೇಖಕರಿದ್ದೀವಿ, ಪುತ್ತೂರಿನ ಅಂಕಣಗಳಿವೆ, ಊರುಗಳಿವೆ, ಅದು ಪುತ್ತೂರಿನವರಿಗೆ ಆಚಾರ. ಕೆಲವು ನಾವು ಲೇಖನ ಹಿಂದೆ ಆಚೆ ಈಚೆ ತಗೊಳ್ತೇವೆ. ಹೆಲ್ತಿನ ಬಗ್ಗೆ, ಆಹಾರದ ಬಗ್ಗೆ ಕೃಷ್ಣಮೂರ್ತಿ ಲೇಖನ ಕೆಲವು ಕಡೆ ತಗೊಳ್ತೇವೆ. ಹಾಗೆ ಒಂದು ಲೇಖನ ಜೋಗಿಯವರ ಕಥೆಯನ್ನು ಎಲ್ಲ ಕಡೆ ತಗೊಳ್ತೇವೆ, ಯಾಕೆಂದರೆ ಅದು ಎಲ್ಲರಿಗೂ ಗೊತ್ತಾಗುವಂಥ. ಹಾಗೆ ಇದು ನಿಮಗೆ ಕೊಟ್ಟಾಗ ನನ್ನಲ್ಲಿ ಪುಸ್ತಕ ತಂದಿದ್ದೇನೆ. ಪ್ರತಿ ಕೆಲಸ ನಾನು ಮಾಡೋದೀಗ ನಿಮ್ಮಲ್ಲಿ ಯಾರಿಗೆ ಪುಸ್ತಕ ಸಿಗಲಿಲ್ವೋ ದೀಪಾವಳಿಯ ಒಂದು ಕೊಡುಗೆಯಾಗಿ ಆ ಪುಸ್ತಕವನ್ನು ನಿಮಗೆ ಕೊಡುವಂಥ ದಯವಿಟ್ಟು ಪುಸ್ತಕ ತಗೊಳ್ಳೋದು. ಇಲ್ಲಿ ಚಂದ್ರಕಾಂತ್ ಯಾರಿಗೆ ಸಿಗದೆ ಕೊಡ್ತೇವೆ ಪುಸ್ತಕ. ಮತ್ತೆ ಊಟ ನಿಮಗೆ ಸಿಗದವರಿಗೆ, ಯಾರು ಸಿಗಲಿಲ್ವೋ ಅವ್ರಿಗೆ ಪುಸ್ತಕ ಕೊಡ್ತೇವೆ. ಸಿಗದವರು ಪುಸ್ತಕ ತಗೊಳ್ಳಿ. ಪುಸ್ತಕ ಕೈಯಲ್ಲಿ ನೋಡಿದಾಗ ಮಾತ್ರ ದೀಪಾವಳಿಯ ಸಂಚಿಕೆ ಬಗ್ಗೆ ನಿಮ್ಮೊಂದು ಫೀಲ್ ಬರುವಂಥದ್ದು. ನಿಮಗೆ ಸಿಕ್ಕಿದೆ ಇಲ್ಲ ಕೊಡಿ, ನಿಮಗೆ ಸಿಕ್ಕಿದೆ ಯಾರಿಗೆ ಸಿಗದವ್ರು ಕೊಡಿ, ಯಾರಿಗೆ ಕೇಳ್ಕೊಂಬನ್ನಿ. ಯಾರು ಸಿಗಲಿಲ್ಲ ನಿಮಗೆ ಸಿಕ್ಕಿದ ಪುಸ್ತಕ ಸಿಕ್ಕಿದೆ, ಸಿಕ್ಕದವ್ರಿಗೆ ಹಿಂದೆ ಸಿಕ್ಕಿದವ್ರಿಗೆ ಬೇಕಿಲ್ಲ, ಸಿಕ್ಕದವ್ರಿಗೆ ಆಯ್ತಾ. ಯಾರು ಸಿಗದವ್ರು ಕೇಳಿ ಬಿಡ್ತಾರೆ ಪುಸ್ತಕ. ನಮ್ಮ ಸಿಬ್ಬಂದಿಗಳಿಗೆ ಸಿಕ್ಕಿದೆಯಲ್ಲ, ಹಿಂದೆ ಸಿಕ್ಕಿದ್ಯಾ, ಬಿಡಿದವ್ರಿಗೆ ಸಿಕ್ಕಿದ್ಯಾ, ಎಲ್ಲರೂ ಸಿಕ್ಕಿದ್ಯಾ, ಗೊತ್ತಿದ್ದಾರೆ. ಹಾಗಾದರೆ ಇನ್ನು 5 ನಿಮಿಷದಲ್ಲಿ ನಾವು ಮೈಕ್ ಕಡೆ ಬಂದ ಕೂಡ ಕ್ಲೋಸ್ ಮಾಡುವ. ಈಗ ಒಂದು ವಿಚಾರನ ಹಮ್ಮಿಕೊಳ್ಳಿಕ್ಕೆ ನಾನು ಬಯಸ್ತೇನೆ. 1 ನಿಮಿಷ. ಸುದ್ದಿ ಬಿಡುಗಡೆಯ ಒಂದು ದೀಪಾವಳಿಯ ಸಂಕೇತ, ದೀಪಾವಳಿ ಹಬ್ಬ ಅಂದರೆ ಸಮೃದ್ಧಿಯ ಸಂಕೇತ ಅಂತ ಲೆಕ್ಕ. ನಾವು ಈ ದೀಪಾವಳಿಯನ್ನು ಸಮೃದ್ಧಿಯ ಕಡೆ ತಗೊಂಡೋಗಲಿಕ್ಕೆ ಬಯಸ್ತೇವೆ. ಹಾಗೆ ಮೊದಲಾಗಿ ನಿಮಗೆ ಎಲ್ಲರಿಗೆ ನನ್ನ ವಿಷಯ ಪುಸ್ತಕದೊಂದಿಗೆ ಎಲ್ಲರಿಗೆ ಸಮೃದ್ಧಿ ಬರಲಿ ಅಂತ ದೀಪಾವಳಿಯ ಶುಭಾಶಯಗಳನ್ನು ಹಾಕ್ತೇವೆ. ಎರಡನೇದು ಅಭಿವೃದ್ಧಿ ಆಗಬೇಕಿದ್ರೆ ಊರ ಅಭಿವೃದ್ಧಿ ಆಗಬೇಕು. ಊರ ಅಭಿವೃದ್ಧಿ ಆಗಬೇಕಿದ್ರೆ ಊರಿನ ಜನತೆಗೆ ಬೆಳಕನ್ನು ಹಚ್ಚಬೇಕು. ಒಂದು ಪ್ರತಿಭೆಗಳು ಕಾಣಬೇಕು. ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಪುತ್ತೂರಿನ 13 ಜನರಿಗೆ ಉಳಿಸಿಕೊಡ್ತಾರೆ, ಜಿಲ್ಲೆಯಲ್ಲಿ ಉಳಿಸಿಕೊಡ್ತಾರೆ, ರಾಜ್ಯದಲ್ಲಿ ಉಳಿಸಿಕೊಡ್ತಾರೆ. ಗುರುತಿಸುವಿಕೆ ಏನಾಗ್ತದೆ ಅಂದರೆ ಒಂದು ಬೆಳಕು ಚೆಲ್ಲಿದ್ದಾರೆ, ಒಬ್ಬನ ಮುಖಕ್ಕೆ ಬೆಳಕು ಕೊಡ್ತಾರೆ, ಅವನು ಯಾರು ಅಂತ ಗೊತ್ತು ಮಾಡುವಂಥ.
ಅವರ ಸಾಧನೆ ಪರಿಚಯ ಮಾಡೋದು. ಅದನ್ನು ಪತ್ರಿಕೆಯು ಚಾನಲ್ ಮಾಡ್ತಾ ಇದೆ, ನಮ್ಮ ಚಾನಲಲ್ಲೂ ಮಾಡ್ತಾ ಇದೆ, ಅದನ್ನು ಜಗತ್ತಿಗೆ ಮುಚ್ಚೋ ಕೆಲಸವನ್ನು ಮಾಡ್ತಾರೆ. ಹಾಗೆ ದೀಪಾವಳಿ ಹಬ್ಬದ ಬದಲು ಯಾವ ಸುದ್ದಿ ಬಿಡುಗಡೆ ದಿನಾ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸುದ್ದಿ ಪತ್ರಿಕೆ ಮತ್ತು ಚಾನಲ್ ವರ್ಷಕ್ಕೊಮ್ಮೆಲ್ಲ ದಿನ ಆ ಕೆಲಸವನ್ನು ಮಾಡ್ತಾರೆ. ಆದರೆ ಒಮ್ಮೆ ಗುರುಸು ಕೊಟ್ಟಾಗ, ಸಮಾಜ ಗುರುಸು ಕೊಟ್ಟಾಗ ಇವತ್ತು ನಾವು ಗುರುಸು ಕಾರ್ಯಕ್ಕೆ 10 ಕೆಜಿ ಹೋಗಿತ್ತು, 10 ಕೆಜಿಯಲ್ಲಿ ಬರಬೇಕಿತ್ತು, ಇವತ್ತು ಮಗಳಿದ್ದು. ಹಾಗಾಗಿ ಅವರನ್ನು ಯೋಗ ಬೆಳೆಸಿ ಬಿಸಿ ಮಾಡಿದ್ದೇನೆ. ಈ ಒಂದು ವಿಚಾರಗಳನ್ನು ನಾವು ಕೊಡೋಕೆ ಆರ್ಥಿಕವಾದ ಸಮೃದ್ಧಿ ನಾನು ಹಂಚಿಕೊಳ್ಳೇಬೇಕು. ಮಾತ್ರ ಆರ್ಥಿಕ ಸಮೃದ್ಧಿ ಇಲ್ಲದಿದ್ದರೆ ಯಾವುದೇ ವಿಚಾರಗಳಲ್ಲಿ ನಾವು ಮುಂದೋಗ್ಲಿಕ್ಕೆ ಆಗುತ್ತಿಲ್ಲ. ಹಸಿರುವವನಿಗೆ ಹೊಟ್ಟೆ ಅನ್ನವೇ ದೇವರು ಅಂತ ಹೇಳಿದ್ದಾರೆ. ಅದು ಬಿಟ್ಟು ದೇವರು ಕಾಣದೇ ಇರೋರು ಅನ್ನವೇ ದೇವರು. ಹಾಗಾಗಿ ನಾವು ಈ ಪತ್ರಿಕೆ ಹೊತ್ತಿಗೆ ಬೆಳವಣಿಗೆ ಜನಗಳು ಬೆಳೀತಿದ್ದಾರೆ. ಅದಕ್ಕೆ ಸುದ್ದಿಯಿಂದ ಅರಿವು ಅಂತ ಒಂದು ಸಂಸ್ಥೆಯನ್ನು ಕಟ್ಟಿದ್ದೇವೆ. ಆರ್ಥಿಕ ಸಮೃದ್ಧಿಯ ಸಂಸ್ಥೆ. ಅರಿವು ಅಂದರೆ ಆರ್ಥಿಕವನ್ನ ಸಂಸ್ಥೆ ಇಟ್ಟಲ್ಲಿ ಅರಿವಿನ ಮೂಲಕ ಪ್ರತಿಯೊಬ್ಬನ ಒಳಗಿನ ಶಕ್ತಿ, ಅವನಲ್ಲಿರುವ ಸಾಮರ್ಥ್ಯವನ್ನು, ಆರ್ಥಿಕ ಸಾಮರ್ಥ್ಯವನ್ನು ಬೆಳೆಸುವಂಥದ್ದು. ಅವನು ಕೃಷಿಕಾಗಿದ್ದರೆ ಕೃಷಿಯಲ್ಲಿ ಏನು ಗಿಡ ಬೆಳೆಸಿ ಮಾಡೋದು, ಏನು ಬೆಟ್ಟಿಗೆ ಇಡ್ಬೋದಾ, ಏನು ಗಿಡ ಮಾಡ್ಬೋದು, ಅವನ ಭೂಮಿಯನ್ನು ಹೇಗೆ ಉಪಯೋಗ ಮಾಡ್ಬೋದು, ಯಾವ ಕೃಷಿ ಮಾಡಿದರೆ ಅವನಿಗಾಗ್ಬೋದು, ಯಾವ ಕೃಷಿಯಿಂದ ಬೆಳಿಬೋದು, ಯಾವ ಕಸುಬು ಮಾಡ್ಬೋದು. ಇಲ್ಲಿ ಕಸುಬಿನ ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ. ಯಾವ ಕಸುಬು ಮಾಡಿದರೆ ಅವನಿಗೆ ಉದ್ಯೋಗ ಬರ್ತದೆ. ಇವರು ಜ್ಯೋತಿಷರಾಗಿದ್ದಾರೆ, ಬೇರೆಯವರು ಚಕ್ಕುಲಿ ಮಾಡಿ ಬದುಕೋದು, ಹಪ್ಪಳ ಮಾಡೋದು, ಅವರಿಗೆ ಸಮೃದ್ಧಿ ಹೇಗೆ, ಅವರಿಗೆ ಮಾಡಲಿಕ್ಕೆ ದಾರಿ ಹೇಗೆ, ಮಾಹಿತಿ ಹೇಗೆ, ಅವರಿಗೆ ಉತ್ತೇಜನ ಹೇಗೆ, ಬ್ಯಾಂಕ್ ಲೋನ್ ಹೇಗೆ, ಸಬ್ಸಿಡಿ ಹೇಗೆ ಮತ್ತು ಮಾರುಕಟ್ಟೆ ಹೇಗೆ. ಈಗ ಈ ಒಟ್ಟಿಗೆ ಅರಿವಿನ ಕೇಂದ್ರದಲ್ಲಿ ನೀವಿದ್ದೀರಿ. ಹಾಗೆ ನನ್ನ ಇಡೀ ಬಳಗಕ್ಕೆ ನನ್ನ ಕರೆ ಕೊಡುವುದು, ಬನ್ನಿ ಬನ್ನಿ ಬನ್ನಿ. ನಮ್ಮ ಬಿಲ್ಡಿಂಗ್ನ ದನಿ ಇದ್ದಾರೆ, ಅವರಿಗೆ ಒಂದು ಎಲ್ಲ ಶುಭಾಶಯ ಮತ್ತು ಚಪ್ಪಾಳೆ. ಅವರು ಸಿಕ್ಕಿದೆ. ಹಾಗೆ ಇದು ಅರಿವಿನ ಹಂಚಿಕೊಂಡು ನಾವು ಊಟದ ಕಡೆ ಹೋಗ್ಲಿಕ್ಕಿದ್ದೇವೆ. ಅರಿವು ಅಂದರೆ ಏನು ಅಂತ ಹೇಳುವಂಥ ಪ್ರಶ್ನೆ ಇವತ್ತು ಅರಿವಿನ ಇದು ಯಾಗಿದ್ದರೆ ಇದೊಂದು ಮೀಟಿಂಗ್ ಹಾಲ್. ಈ ಮೀಟಿಂಗ್ ಹಾಲ್ ನೆನೆಸ್ಕೊಳ್ತಿದ್ದು ಒಬ್ಬರಿಗಾಗಿ ಅಲ್ವ. ನಾವು ಅರಿವಿನಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ, ಅವ್ರಿಗೆ ಏನು ಅವರ ಸಂಸ್ಕೃತಿ ಇದೆ, ಅವರ ಭಾಗವಹಿಸಿ ಈ ಮೀಟಿಂಗಲ್ಲಿ ಮೀಟಿಂಗ್ ಮಾಡ್ತಾರೆ. ಅಂದರೆ ಅವರಿಗೊಂದು ಪ್ರಚಾರ ಮಾಡಲಿಕ್ಕೆ ಜಾಗ ಇದೆ. ನಮ್ಮಲ್ಲಿ ಮೈಕ್ ಇದೆ, ನಮ್ಮಲ್ಲಿ ವಿಡಿಯೋ ಇದೆ. ಅವರ ಪ್ರಚಾರದ ಬಗ್ಗೆ ನಮ್ಮ ಅರಿವು ಸೇರಿಕೊಂಡ್ರೆ ಅವರ ವ್ಯವಹಾರದ ಪ್ರಚಾರಕ್ಕೆ, ಅವರ ಮೀಟಿಂಗ್ ಬಗ್ಗೆ ಈ ಕಚೇರಿಯನ್ನು ಸುದ್ದಿಯೊಟ್ಟಿಗೆ ಸೇರಿಕೊಂಡು ಆಯೋಜನೆ ಮಾಡ್ತೇವೆ. ಹಾಗೆ ಕೆಳಗೆ ನಮ್ಮ ಕಚೇರಿ ಇದೆ. ಯಾರು ಉತ್ಪನ್ನ ಮಾಡ್ತಾರೆ ಅವರ ಉತ್ಪನ್ನ ಒಂದು ವ್ಯಾಲ್ಯೂ ಬೇಕು, ಉತ್ಪನ್ನಕ್ಕೆ ಮಾರ್ಕೆಟ್ ಬೇಕು ಅಂತಂದರೆ ಅವರು ನಮ್ಮ ಫ್ಲ್ಯಾಟ್ ಕೊಡ್ತೇವೆ. ಆ ಪ್ಲಾಟ್ಫಾರ್ಮ್ನಲ್ಲಿ ಅವರನ್ನು ಇಟ್ಟು ಮಾರುಕಟ್ಟೆಗೆ ನಾವು ಪ್ರಚಾರ ಮಾಡ್ತೀವಿ. ಆ ಉತ್ಪನ್ನ ಹೇಗಿದೆ ಅದು ನೋಡೋದು ಮಾಹಿತಿ ಕೊಡ್ತಿರೋರಿಗೆ ಅವರಿಗೆ ಮಾರುಕಟ್ಟೆ ಮಾಡುವಂಥದ್ದು. ಇಲ್ಲದ್ರೆ ಮಾರುಕಟ್ಟೆ ಮಾಡದೆ ಅವ್ರು ಸೋಲು. ಈಗ ನಮ್ಮ ಪ್ಲಾಟ್ಫಾರ್ಮ್ನಲ್ಲಿ ಮಾರುಕಟ್ಟೆ ಮಾಡ್ತಾ ಇದ್ದೇವೆ. ಮಾರುಕಟ್ಟೆ ಎಲ್ಲಿವರೆಗೆ ಮಾಡ್ತೇವೆ ಅಂದರೆ ನಮ್ಮ ಸ್ಟಾಫ್ ಇದ್ದಾರೆ, ಅವರು ಅದ್ರ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಯಾರೇ ಬಂದು ಕೇಳಿದ್ರೆ ಮಾಹಿತಿ ಇರುತ್ತೆ. ತಗೊಂಡೋದ್ರ ಬಗ್ಗೆ ಫೀಡ್ಬ್ಯಾಕ್ ತಗೊಳ್ತಾರೆ. ಫೀಡ್ಬ್ಯಾಕ್ ತಗೊಂಡೋದ್ರೆ ಈಗ ನಮ್ಮ ಇಮೇಜ್ ಪ್ರಾಡಕ್ಟ್ ಇದ್ದರೆ ಆ ಪ್ರಾಡಕ್ಟ್ ಬಗ್ಗೆ ಇರ್ತಾರೆ, ಪ್ರಚಾರ ಮಾಡ್ತಾರೆ. ಬಂದು ತಗೊಂಡೋದ್ರೆ ಫೀಡ್ಬ್ಯಾಕ್ ತಗೊಳ್ತಾರೆ, ನಂಬರ್ ತಗೊಳ್ತಾರೆ. ಪುನಃ ಮೈಸೂರಿಗೆ ಏನಿದೆ ಕಸ್ಟಮರ್ಗೆ ಹೇಳ್ತಾರೆ, ಕಸ್ಟಮರ್ ಕೇಳಿ ಪುನಃ ಮೈಸೂರಿಗೆ ಹೇಳ್ತಾರೆ. ಆ ಪ್ರಚಾರದ ನಂತರ ಆರ್ಡರ್ ಬಂದರೆ ಆರ್ಡರ್ ಬರ್ತದೆ, ಅವರಿಗೆ ಆರ್ಡರ್ ಬರ್ತದೆ. ನಮ್ಮಲ್ಲಿ ತಂದು ಇಟ್ಟುಕೊಳ್ಳೋದು ಭಾಳ ಕಡಿಮೆ. ಅವರ ಮನೆಯಲ್ಲೇ ವಸ್ತುಗಳನ್ನ ಇಟ್ಕೊಂಡು ಜೇನು ಪೆಟ್ಟಿಗೆ ಇಟ್ಟಿದ್ದಾರೆ, ಮನ್ಮೋಹನ್ ಜೇನು ಇಟ್ಟು ಹೋಗಿದ್ದಾರೆ. ಅವ್ರಿಗೆ ಜೇನು ಬೇಕು ಅಂತ ಕೇಳಿದ್ರೆ ಮನ್ಮೋರಿಗೆ ಹೇಳ್ತಾರೆ, ಮನ್ಮೋಹನ್ ಜೇನು ಸಪ್ಲೈ ಮಾಡ್ತಾರೆ. ಹಾಗೆ ಪ್ರತಿಯೊಂದು ವ್ಯವಹಾರದಲ್ಲಿ ಅವರಿಗೆ ಬೇಕಾದ ಮಾರುಕಟ್ಟೆಯನ್ನು ನಾವು ಒದಗಿಸಿಕೊಡ್ತೇವೆ. ಹಾಗೆ ಇವತ್ತು ಸುದ್ದಿ ಬಿಡುಗಡೆಯಿಂದ ಹೊರಗೆ ಬಂದು ಒಂದು ಅರಿವು ಕೇಂದ್ರವನ್ನು ಪ್ರಾರಂಭ ಮಾಡೋದು ನನ್ನ ಮುಖ್ಯ ಉದ್ದೇಶ. ಏಕೆಂದರೆ ನಾವು ಜನಗಳಿಗೆ ಶಕ್ತಿಯನ್ನು ಕೊಟ್ಟಾಗ, ಸಾಮರ್ಥ್ಯವನ್ನು ಕೊಟ್ಟಾಗ ಪ್ರತಿಯೊಬ್ಬರು ಬೆಳೀತಾರೆ. ಇವತ್ತು ನಮಗೂ ಬೇರೆ ಬೇಡ, ನಾವು ಅಂಬಾನಿ ಬಗ್ಗೆ ಹೇಳ್ಬೇಕಂತೆ. ಈ ಬುತ್ತಿನಲ್ಲಿ ಬಿದ್ದು ಹೊರಿದ್ದಾರೆ, ನಮ್ಗೆ ಗೊತ್ತಿದೆ. ರಿಕ್ಷಾ ಓಡಿಸ್ಕೊಂಡಿದ್ದವರು, ಕಾರ್ ಮಾಡಿಕೊಂಡಿದ್ದವರು, ಇವತ್ತು ಎಲ್ಲಿಗೆ ಹೆಲಿಕಾಪ್ಟರ್ ಪ್ರಾರಂಭ. ಅದು ಕಾರಣ ಎಂತಂದರೆ ಇಲ್ಲಿ ಕುಡಿಯೋ ನೀರನ್ನು ಪ್ರಾರಂಭ ಮಾಡಿ, ನೀರು ಬೇಕು ಅಂತ ಗೊತ್ತಾಗಿಲ್ಲ, ನೀರಿಂದ ಬೆಳೆದು ಹೌದು. ಅಂದರೆ ಒಂದು ವಿಷಯವನ್ನು ಅರಿವನ್ನು ತಗೊಂಡಾಗ ಅದನ್ನು ಜನರಿಗೆ ಹೆಚ್ಚಿನ ಮಟ್ಟಿಗೆ ಬೆಳಿಬೋದು ಅಂತ ನಾನು ಉದ್ದೇಶ. ಅದು ನಮ್ಮ ಸಿಬ್ಬಂದಿಗಳು ಬೆಳೀಬೇಕು. ನಾನು ನಮ್ಮ ಸಿಬ್ಬಂದಿಗಳಿಗೆ ಹೇಳುವುದು, ನಿಮ್ಮ ಮನೆಯಲ್ಲಿ ಏನಾದರೂ ಮಾಡ್ತೀರಾ, ಇರೋ ಜಾಗ ಇರೋ ಕೃಷಿಯಲ್ಲಿ ಸಾಲ ಮಾಡ್ತೀರಾ, ಅದಕ್ಕೆ ಸಾಲದ ವ್ಯವಸ್ಥೆ, ಸಬ್ಸಿಡಿ ವ್ಯವಸ್ಥೆ, ಅಥವಾ ಅದಕ್ಕೆ ಏನು ಬೇಕಾದ ವ್ಯವಸ್ಥೆಗಳ ಮಾಹಿತಿ ವ್ಯವಸ್ಥೆ ಇದ್ದು ಕೂಡ ನಾನು ಅದನ್ನು ಕೊಡಲಿಕ್ಕೆ ಹೇಳಿದ್ದೇನೆ. ನಾವು ಅವರಿಗೆ ಉಚಿತವಾಗಿ ಮಾಹಿತಿ ಕೊಡಲಿಕ್ಕೆ ಹೇಳಿದ್ದೇವೆ ಮತ್ತು ತರಬೇತಿ ಕೊಡಲಿಕ್ಕೆ ಹೇಳಿದ್ದೇವೆ. ತರಬೇತಿ ಇಟ್ಟು ಕೊನೆಯಲ್ಲಿ ಬಂದು ಮಾರುಕಟ್ಟೆ ಇದ್ದರೆ ಮಾರುಕಟ್ಟೆ ವ್ಯವಸ್ಥೆ ನಮ್ಮಿಂದ ಆಗ್ತದೆ. ಈಗ ನಾನು ಇಡೀ ಸುದ್ದಿಯ ಬಳಗಕ್ಕೆ ಅದನ್ನು ಹಂಚಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಮ್ಮಲ್ಲಿರುವ ಅರಿವಿನ ಮಾಹಿತಿ, ನಿಮ್ಮಲ್ಲಿರುವ ಅರಿವಿನ ಮಾಹಿತಿ, ನಿಮ್ಮ ಶಕ್ತಿ ನಮ್ಮಲ್ಲಿ ಹೊರಗೆ ಬರಬೇಕು. ಇದಕ್ಕೆ ಮಹಾಭಾರತ ರಾಮಾಯಣದ ಒಂದು ಕಥೆಯೊಂದಿಗೆ ನಾನು ಮುಗಿಸ್ತೇನೆ. ರಾಮಾಯಣದಲ್ಲಿ ಲಂಕೆಗೆ ಸೀತೆಯನ್ನು ಅಪಹರಣ ಆದ ಮೇಲೆ ಲಂಕೆ ಬದಿಗೆ ಹೋಗಿ ಸಮುದ್ರ ಬದಿಗೆ ಹೋದಾಗ ಲಂಕೆಗೆ ಹೋಗುದು ಯಾರು ಅಂತ ಆಯ್ತಾರೆ. ಇಷ್ಟು ದೂರ ಹಾರಬೇಕಲ್ಲ,
ಹಾಗೆ ಯಾರಿಗೆ ಹಾರಲಿಕ್ಕೆ ಶಕ್ತಿ, ಎಲ್ಲರೂ ಒಂದು ಹಾರಲಿಕ್ಕೆ ಶಕ್ತಿ ಇಲ್ಲ ಅಂತ ಆದಾಗ ಆಗ ಹನುಮಂತ ನನ್ನ ಕರ್ತದೆ, ಹನುಮಂತ ನೀನು ಹಾರಬಹುದು ಅಂತ. ಹನುಮಂತ ಹೇಳಿದ ನೀನು ಸಾಧ್ಯ ಇಲ್ಲ ಹಾರಲಿಕ್ಕೆ, ಹಾರಿಬಿದ್ರೆ ನಾನು ಹುಡುಗಿ ಸತ್ತೇನೆ. ಆಗ ಜಾಂಬವ್ ಹೇಳ್ತಾರಂತೆ, ನೀನು ಹಾರು, ನೀನು ಹಾರಿದ ಅದಕ್ಕಿಂತ ಜಾಸ್ತಿ ದೂರ ಹಾರುತ್ತದೆ ಅಂತ. ಇವನ ಧೈರ್ಯ, ಜಾಂಬವನ ಧೈರ್ಯ ಬಂದಾಗ ಹನುಮಂತನಿಗೆ ಹಾರಲಿಕ್ಕೆ ಶಕ್ತಿ ಬಂತು. ಹನುಮಂತ ಹಾರಿದ ಪಟ್ಟಿಗೆ ಅದರಿಂದ 100 ಗಾವದ ದೂರ ಹಾರಿದ್ದಾರೆ. ಅಂದರೆ ಹನುಮಂತನ ಶಕ್ತಿ ಇತ್ತು, ಧೈರ್ಯ ಬರಲಿಲ್ಲ. ಆದರೆ ಮುಂಚೆನೆ ಅಂತಿದ್ದವರು ಲಂಕೆಯನ್ನು ದಾಟಿ ಹಾರಿ ಪುನಃ ಲಂಕೆಗೆ ಬಂದು ಮಾಡಿ. ಅದರಿಂದ ಶಕ್ತಿಯನ್ನು ಯಾಕೆ ಉಲ್ಲೇಖ ಮಾಡ್ತೇವೆ ಅಂದರೆ ಪ್ರತಿಯೊಬ್ಬನ ವ್ಯಕ್ತಿಯಲ್ಲಿ ಒಂದು ಶಕ್ತಿ ಇರ್ತದೆ. ಆ ಶಕ್ತಿಯನ್ನು ಪ್ರಚೋದನೆ ಮಾಡುವ ವ್ಯವಸ್ಥೆಗಳು ಬೇಕಾಗ್ತದೆ. ಆ ಶಕ್ತಿ ಇವತ್ತು ಸುದ್ದಿ ಸಂಸ್ಥೆಯ ಮೂಲಕ ಅರಿವಿದೆ. ಅರಿವು ಕೇಂದ್ರದಲ್ಲಿ ನಾನು ಸಜ್ಜನ ಮತ್ತು ಸಿಂಚನ ಅದನ್ನು ಮುಖ್ಯವಾಗಿ ಬರ್ತದೆ. ಮಾಹಿತಿಯ ಅದು ಅದು ವೆಬ್ಸೈಟ್ ಮೂಲಕ ಇರ್ಬೋದು, ಸೋಷಿಯಲ್ ಮೀಡಿಯಾ ಮೂಲಕ ಇರ್ಬೋದು, ಅಥವಾ ನಾವು ಚಾನಲ್ಗಳ ಮೂಲಕ ಇರ್ಬೋದು, ಅಥವಾ ಆನ್ಲೈನ್ ಮಾರ್ಕೆಟ್, ಅದರೊಟ್ಟಿಗೆ ಲೋಕಲ್ ಮಾರ್ಕೆಟ್ ಅಲ್ಲದೆ ಅದರ ಮೂಲಕ ಎಲ್ಲದರ ಮೂಲಕ ಪ್ರಚಾರ ಮಾಡಲಿಕ್ಕೆ ಬರ್ತೇವೆ. ಮುಂದಿನ ಎಲ್ಲ ಕಾರ್ಯಕ್ರಮಗಳು ಪರಿಸ್ಥಿತಿ ಬಂದಾಗ ನಮ್ಮ ದೀಪಾವಳಿ ಪುಸ್ತಕದಲ್ಲಿ ಪುಸ್ತಕರ ಸಾಧಕರ ಪಟ್ಟಿಯಲ್ಲಿ, ಪುತ್ತೂರಿನ ಸಾಧಕರ ಪಟ್ಟಿಯಲ್ಲಿ ಈ ಅಭಿವೃದ್ಧಿ ಜನರು ಬರಬೇಕಂತ ಆಶಿಸ್ತಾ ಆಡಳಿತ ನಿರ್ದೇಶಕರ ಶಿವಾನಂದರಿಗೆ ಎಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಪುತ್ತೂರು ಸುದ್ದಿ ಬಿಡುಗಡೆ ಸಿ.ಒ. ಸೃಜನ್ ಅವರು ಬಂದಿದ್ದಾರೆ. ದೀಪಾವಳಿ ವಿಶೇಷಾಂಕದ ಕಾರ್ಯನಿರ್ವಾಹಕ ಸಂಘಟಕರ 𝐼 ಇವರು ಕೂಡ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರುವಂಥ ಶೋಭಾ ಶಿವಾನಂದ ಇದ್ದಾರೆ. ಬೆಳ್ತಂಗಡಿ ಸುದ್ದಿ ಬಿಡುಗಡೆ ಸಿ.ಒ. ಸಿಂಚನ ಅವರಿದ್ದಾರೆ, ಅವರಿಗೆ ಕೂಡ ನಮ್ಮ ಪುತ್ತೂರಿನೊಬ್ಬ ಯುವ ನಾಯಕರು, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರುವಂಥ ಉಮೇಶ್ ನಾಯಕ್ ಇದ್ದಾರೆ. ಶಿಲ್ಪಾಜಿ ಅವರಿದ್ದಾರೆ, ತಮಗೂ ಕೂಡ ಆತ್ಮೀಯವಾದ ಕೃತಜ್ಞತೆ ಸಲ್ಲಿಸ್ತಾರೆ. ಅದೇ ರೀತಿ ನಮ್ಮ ಪುತ್ತೂರಿನ ಇತಿಹಾಸದ ಬಗ್ಗೆ ತಿಳಿಸುವಂಥ ಬಿ.ಜಿ. ಚಂದ್ರಶೇಖರ್ ಅವರಿದ್ದಾರೆ, ಅವರು ಕೂಡ ಸುದ್ದಿ ಬಳಗದ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಇಲ್ಲಿ ಸೇರಿರುವಂಥ ಸುದ್ದಿ ಬಳಗದ ಎಲ್ಲ ಸಿಬ್ಬಂದಿ ಸ್ನೇಹಿತರ ಕೃತಜ್ಞತೆಯನ್ನು ಪುಸ್ತಕದೊಟ್ಟಿಗೆ ನಾವು ಈ ವಿಜಯಕಂಠಕತೆ ವಿಜಯವಾಣೆ ಮಾಡ್ತೀವಿ. ಅದು ಕಾಫಿ ಟೇಬಲ್ ಬುಕ್ ಅಂದರೆ ಯಾವುದೋ ಒಂದು ದೇವಸ್ಥಾನದ ವ್ಯಕ್ತಿಗಳ ಬಗ್ಗೆ ಮಾಡಿದರೆ ಸಂಪೂರ್ಣ ಪರಿಚಯ ಕೂಡ ಪ್ರತಿ ಟೇಬಲಲ್ಲಿ ಇಟ್ಕೊಳ್ಳಬಹುದು. ಶಾಶ್ವತ ಪುಸ್ತಕ ಅಂತ ಹೇಳ್ತೀವಿ. ಆ ಥರದ ಪುಸ್ತಕವನ್ನು ಮಾಡಬೇಕಂತ ಯೋಚನೆ ಮಾಡ್ತಾರೆ. ಅದು ಮಾಡೋದಿದ್ರೆ ನಮಗೆ ಈ ಪುತ್ತೂರಿನ ದೈವ ಮತ್ತು ದೇವಸ್ಥಾನ ನಾವು ಯೋಚನೆ ಮಾಡಬೇಕು. ಒಂದು 2 ತಿಂಗಳ 3 ತಿಂಗಳೊಳಗೆ ಎಲ್ಲ ದೇವಸ್ಥಾನದ ಪರಿಚಯ, ದೈವ ಮತ್ತು ದೇವಸ್ಥಾನ. ಅದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಪರಿಚಯ ಲೇಖನದೊಟ್ಟಿಗೆ ಅದರೊಟ್ಟಿಗೆ ಅದರ ಕಂಪ್ಲೀಟ್ ಹಿಸ್ಟ್ರಿ, ನೀವು ಹಿಸ್ಟ್ರಿಗೆ ನೀಡಿಸಬೇಕಾಗೋದಿಲ್ಲ, ಹಿಸ್ಟ್ರಿ ಒಟ್ಟಿಗೆ ಅದರ ಒಂದು ಜಾಹೀರಾತು ರೂಪದಲ್ಲಿ ಶುಭಾಶಯಗಳನ್ನು ಕಲೆಕ್ಟ್ ಮಾಡಿ ಒಂದು ಒಳ್ಳೆಯ ಸಂಗ್ರಹ ಯೋಗ್ಯವಾದ ಪ್ರತಿಯೊಂದು ದೇವಸ್ಥಾನದಲ್ಲಿ ಇಟ್ಟುಕೊಳ್ಳುವಂಥದ್ದು. ಇದು ಮನೆ ಇಟ್ಟುಕೊಳ್ಳೋ ಪುಸ್ತಕ ಮಾಡಲಿಕ್ಕೆ ಇವತ್ತೊಂದು ಮೀಟಿಂಗ್ ಮಾಡ್ತೇವೆ. ಅದರಲ್ಲಿ ನಿಮ್ಮ ಮೀಟಿಂಗಲ್ಲ, ನಮ್ಮ ಸಿಬ್ಬಂದಿ ಮೀಟಿಂಗ್ ಮಾಡ್ತೇವೆ. ಹರಿಪ್ರಸಾದ್ ಮತ್ತು ಇಡೀ ತಂಡ. ಆಗ ನಮಗೆ ಜಾಹೀರಾತಿಗೆ ಅಲ್ಲಿ ಬೆಂಬಲ ಬೇಕಾಗ್ತದೆ ಒಂದು. ಮತ್ತು ಇಡೀ ಆರ್ಟಿಕಲನ್ನು ನಾವು ಒಂದು ಬಯಸ್ಡ್ ಆಗದೆ, ಇದು ತುಂಬ ಕೆಲವು ಕಡೆ ವಿಷಯಗಳ ಬಗ್ಗೆ ಕಾಂಪಿಟೇಷನ್ ಇರುತ್ತೆ, ನಮ್ಗೆ ಗೊತ್ತಿಲ್ಲ. ದೇವಸ್ಥಾನಗಳ ಬಗ್ಗೆ ಅದರ ಬಗ್ಗೆ ಭಾಳ ಜಾಗ್ರತೆಯಾಗಿ ಮಾಡಲಿಕ್ಕೆ ಊರಿನ ಸಹಕಾರ ಕೂಡ ಬೇಕು. ಆ ಥರದ ಒಂದು ಪುಸ್ತಕವನ್ನು 1-2-3 ತಿಂಗಳೊಳಗೆ ಪುತ್ತೂರಿನ ತಾಲೂಕಿನ ದೈವ ಮತ್ತು ದೇವಸ್ಥಾನದ ಪುಸ್ತಕವನ್ನು ತರಲಿಕ್ಕೆ ಪ್ರಯತ್ನ ಮಾಡಿ. ಅದಕ್ಕೆಲ್ಲರ ನಿಮ್ಮ ಪ್ರೋತ್ಸಾಹ ಬೇಕಂತ ಕೇಳಿಕೊಳ್ತೀವಿ. ಯಾವುದೇ ರೀತಿಯ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಅಲ್ಲದೆ ನಿಮ್ಮಲ್ಲಿ ಒಂದಷ್ಟು 1-2 ಶಬ್ದಗಳನ್ನು 1-2 ಮಾತುಗಳನ್ನ ಹಂಚಿಕೊಡುವುದು ಅಥವಾ ಹರಟೆ ಹೊಡೆಯುವುದು ಅಂತ ಹೇಳ್ತೇವೆ. ಆ ರೀತಿಯಲ್ಲಿ ಅಂತ ಪ್ರಪ್ರಥಮವಾಗಿ ನಾನು ಗಮನಿಸುವಂತದ್ದು ಅಂತ ಹೇಳಿದ್ರೆ, ಈ ವೇದಿಕೆಯಲ್ಲಿ ನಿಮಗೆ ಯಾರಿಗಾರು ಕಾಣ್ತಾ ಉಂಟಾ? ಈ ವೇದಿಕೆಯಲ್ಲಿ ನನಗೊಬ್ಬ ಮೆಜಿಷಿಯನ್ ಕಾಣ್ತಾ ಇದ್ದಾರೆ. ವೇದಿಕೆಯಲ್ಲಿ ಮೆಜಿಷಿಯನ್ ಕಾಣ್ತಾ ಇರೋದು ಅಂತ ಯಾಕೆ? ಏನು ಮೆಜಿಷಿಯನ್ ಅಂದ್ರೆ, ಈ ಮೆಜಿಷಿಯನ್ಗಳ ಕೈಯಲ್ಲಿ ಏನೂ ಇರುವುದಿಲ್ಲ. ಒಂದು ಹಗ್ಗ ಸೃಷ್ಟಿ ಆಗ್ತದೆ, ಅಥವಾ ಒಂದು ಹೂ ಬರ್ತದೆ, ಅಥವಾ ಏನೂ ಇಲ್ಲದೆ ಒಂದು ಸೃಷ್ಟಿ ಮಾಡಬಲ್ಲಂತಹ ಶೂನ್ಯದಿಂದ ಸೃಷ್ಟಿ ಮಾಡುವುದು ಅಂತ ಹೇಳ್ತೇವಲ್ಲ, ಅಂತಹ ಶಕ್ತಿ ಇರುವಂತಹದ್ದು ಅದಕ್ಕೆ, ಅದು ಮೆಜಿಷಿಯನ್ಗೆ.
ಒಬ್ಬ ಇಂದ್ರಜಾಲ ಅಂತ ಹೇಳುವಂಥದ್ದು ಏನೇ ಇರ್ಬೋದು. ಯಾಕೆ ನಾನು ಇಲ್ಲಿ ಮೆಜಿಷಿಯನ್ ನಿಮಗೆ ಕಾಣ್ತಾ ಇದ್ದಾರ ನನಗೆ ಕಾಣ್ತಾ ಇದ್ದೇನೆ ಅಂತ ಹೇಳಿದ್ದು ಅಂತ ಹೇಳಿದ್ರೆ ಅದು ನಮ್ಮ ಡಾಕ್ಟರ್ ಶಿವಾನಂದ ಅವರನ್ನ. ಯಾವ ರೀತಿಯಲ್ಲಿ ಅವರನ್ನ ಮೆಜಿಷಿಯನ್ ಅಂತ ನಾನು ಹೇಳಿದೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ನಿಮ್ಮ ಈ ಸುದ್ದಿ ಪತ್ರಿಕೆ ಅಂತ ಹೇಳುವಂತಹದ್ದು ಕೂಡ ನಾನು ತಿಳ್ಕೊಂಡಂತಹದ್ದು ಅದೊಂದು ಶೂನ್ಯದಿಂದ ಸೃಷ್ಟಿಯಾದಂತ. ಯಾಕಂದ್ರೆ ಪತ್ರಿಕೋದ್ಯಮದ ಅಥವಾ ಆ ಹಿನ್ನೆಲೆ ಇಲ್ಲದೆ ಒಬ್ರು ಡಾಕ್ಟರ್ ಆಗಿದ್ದಂಥವರು, ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದಂಥವರು, ನನಗೆ ಸಮಾಜಕ್ಕೊಂದು ಚಿಕಿತ್ಸೆ ಕೊಡಬೇಕು ಅಂತ ಹೇಳುವಂತ ಒಂದು ಸದಾಶಯದೊಂದಿಗೆ ಅವರು ಈ ಅಕ್ಷರದ ಜೊತೆಗೆ ಒಂದು ಸರಸ ಮಾಡ್ಲಿಕ್ಕೆ ಬಂದರು. ಆ ಅಕ್ಷರದ ಜೊತೆ ಸರಸ ಮಾಡುವಂತಹದ್ದು ಅಂತ ಹೇಳಿದ್ರೆ ನನ್ನ ದೃಷ್ಟಿಯಿಂದ ಅದು ಬೆಂಕಿಯ ಜೊತೆ ಸರಸ ಮಾಡಿದಷ್ಟೇ ಕಷ್ಟದ ಕೆಲಸ. ಅಂತ ಒಂದು ರಿಸ್ಕ್ ತೆಕ್ಕೊಂಡು ಅದು ಒಂದಾದ್ರೆ, ಇನ್ನೊಂದು ಮೆಜಿಷಿಯನ್ ಅಂತ ನಾನು ಯಾಕೆ ಹೇಳಿದ್ದೆ ಅಂತ ಹೇಳಿದ್ರೆ, ಇವತ್ತಿನ ಈ ಸಮಾರಂಭದ ಒಂದು ದೃಷ್ಟಿಯಲ್ಲಿ ತಕೊಂಡು ಕೂಡ ಅವರೊಂದು ಮ್ಯಾಜಿಕ್ಕಿನ ಒಂದು ಕೆಲಸ ಮಾಡಿದ್ರು. ಆ ಮೆಜಿಷಿಯನ್ ಮಾಡಿದ ರೀತಿಯಲ್ಲಿ ಅವರು ಬಹುಶಃ ನಾನು ಬರುವ ಮೊದಲೇ ತರಬೇತಿ ಕೊಟ್ಟಿದ್ರು ಗೊತ್ತಿಲ್ಲ, ಸಂತೋಷವಾಗಿ ಹೇಳಿದ್ರು, ಈ ಹಗ್ಗ ಇಲ್ಲದೆ ಕಟ್ಟಿ ಹಾಕ್ಲಿಕ್ಕೆ ಬೇರಿಂದ ಯಾರಿಂದಾದ್ರೂ ಸಾಧ್ಯ ಉಂಟಾ? ಹಗ್ಗ ಇಲ್ಲದೆ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇರುವಂತಹದ್ದು ಅದು ಒಬ್ಬ ಮಂತ್ರವಾದಿಗೆ ಮಾತ್ರ ಅಥವಾ ಒಂದು ಮೆಜಿಷಿಯನ್ಗೆ ಮಾತ್ರ. ಯಾವ ರೀತಿಯಲ್ಲಿ ಹಗ್ಗ ಇಲ್ಲದೆ ಕಟ್ಟಿ ಹಾಕಿದ್ರು, ಯಾರನ್ನು ಹಗ್ಗ ಇಲ್ಲದೆ ಕಟ್ಟಿ ಹಾಕಿದ್ರು ಅಂತ ಹೇಳಿದ್ರೆ ನನ್ನನ್ನೇ ಹಗ್ಗ ಇಲ್ಲದೆ ಕಟ್ಟಿ ಹಾಕಿದ್ರು ನೋಡಿ. ಇಷ್ಟು ಬಹಿರಂಗವಾಗಿ ಇಷ್ಟು ಜನ ಇದರಲ್ಲಿ ಇನ್ನು ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಬರ್ತದೆ, ಮಹೇಶ್ ಕಜಿ ಅವರು ಮಂತೆಂಡ್ ಅಂತ ಮಾಡ್ತಾರೆ ಅಂತ ಹೇಳುವಂತ ಒಂದು ಮುಖಾಂತರ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕಮಿಟ್ ಮಾಡುವಂತಹದ್ದು ಅಂತ ನಮ್ಮನ್ನ ಎಲ್ಲೋ ಒಂದು ಬದ್ಧತೆಗೆ ಸಿಲುಕಿಸುವಂತಹ ಒಂದು ವಿಚಾರ ಉಂಟಲ್ಲ, ಅದು ನಮಗೆ ಎಲ್ಲರಿಂದಲೂ ಸಾಧ್ಯ ಇಲ್ಲ. ಈ ರೀತಿಯ ಬದ್ಧತೆಯಲ್ಲಿ ಎಲ್ಲರನ್ನೂ ಸಿಲುಕಿಸುವಂತಹ ಅಥವಾ ಆ ಬದ್ಧತೆ ಏಕಸೂತ್ರದಲ್ಲಿ ಎಲ್ಲರನ್ನು ಪೋಣಿಸುವಂತಹ ಒಂದು ತಾಕತ್ತು ಉಂಟಲ್ಲ, ಅದು ಡಾಕ್ಟರ್ ಇದೆ. ಅದನ್ನ ಅವ್ರು ಇವತ್ತು ಮಾಡಿದ್ರು. ಮತ್ತೆ ಸ್ವಲ್ಪ ಸಿಟ್ಟಿತ್ತ ಗೊತ್ತಿಲ್ಲ, ಯಾವ್ದು ಕೇಸಿಗೆ ನಾನೇ ಬರುವುದಿಲ್ಲ ಅಂತ ಅವ್ರು ಹೇಳಿದ್ರು. ಮಗಳಿದಾಗೆ ಮಾಡಿ ನನಗೆ ಬೆಟ್ಟನ್ನು ಕೂಡ ಕೊಟ್ಟಿದ್ದಾರೆ, ಸಂತೋಷ. ನಾನು ನೋಟ್ ಮಾಡಿದ್ದೇನೆ, ಒಮ್ಮೆ ಬರುವಾಗ ನೀವು ಬರುವಾಗ ಅದನ್ನ ನಿಮಗೆ ವಾರಂಟ್ ಮಾಡಿಸ್ತೇನೆ ಕೋರ್ಟಿಗೆ ಬರುವಾಗ. ಈ ಮುಖ್ಯವಾಗಿ ಬೇಕಾದ ಏನು ಅಂತ ಹೇಳಿದ್ರೆ, ನಮಗೊಂದು ಈ ರೀತಿಯಾದ ನಾನು ಮೆಚ್ಚಿಕೊಂಡದ್ದು ಏನು ಅಂತ ಹೇಳಿದ್ರೆ, ನಾನು ಆಫೀಸಿನಲ್ಲಿ ಕೂಡ ನಿನ್ನೆಯ ದಿನ ನಾವು ನಮ್ಮ ಆಫೀಸಿನಲ್ಲಿ ಇರತಕ್ಕಂಥ ನಮ್ಮ 10 ಜನ ಜೂನಿಯರ್ಸ್, ನಾವು ಮನೆಯವರು, ಮತ್ತೆ ನಮ್ಮೊಂದು 4 ಜನ ಬಡಗ ಆಫೀಸಿಗೆ ಸಂಬಂಧಪಟ್ಟವರು, ಇನ್ಕ್ಲೂಡಿಂಗ್ ನನ್ನ ಆಫೀಸಿನಲ್ಲಿ ಬರತಕ್ಕಂತಹ ಏನು ಸ್ವೀಪರ್ ಇದ್ದಾರೆ, ಅವರು ಸಹಿತವಾಗಿ ನಾವು ನಿನ್ನೆ ಮಧ್ಯಾಹ್ನ ಹೋಗಿ ಅಡಿಗೆ ಮನೆಯಲ್ಲಿ ಕೂತು, ನಮ್ಮ ಮನೆ ಅಡಿಗೆ ಮನೆಯಲ್ಲಿ ಅಲ್ಲ, ಹೋಟೆಲ್ ಅಡಿಗೆ ಮನೆಯಲ್ಲಿ ಕೂತು ಒಂದು ಒಟ್ಟಿಗೆ ಊಟ ಮಾಡಿ ಬಂದೆವು. ಯಾಕೆ ಇದು ಬೇಕು ಅಂತ ಹೇಳಿದ್ರೆ, ನಮ್ಮ ಮಧ್ಯದಲ್ಲಿ ಒಂದು ಕುಟುಂಬದ ಒಂದು ವಾತಾವರಣ ಇರಬೇಕು. ಒಂದು ಕೌಟುಂಬಿಕವಾದಂತಹ ವಾತಾವರಣ ಇದ್ರೆ ಮಾತ್ರ ನನ್ನ ಪ್ರಕಾರ ಒಂದು ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಉಂಟು, ಅಥವಾ ಸಂಸ್ಥೆಯ ಮುಖಾಂತರ ನಾವು ಸಾಧಿಸಲಿಕ್ಕೆ ಸಾಧ್ಯ ಉಂಟು. ಸುದ್ದಿ ಪತ್ರಿಕೆ, ಸುದ್ದಿ ಬಿಡುಗಡೆ ಅಥವಾ ಈ ದೀಪಾವಳಿಯ ವಿಶೇಷ ಸಂಚಿಕೆ ಏನಿದೆ, ಅದು ಶಿವಾನಂದರದ್ದಾದ್ರೆ ಅಥವಾ ಹರಿಪ್ರಸಾದರದ್ದಾದ್ರೆ, ಸೃಜನಿದ ಸಿಂಚನಿದ ಸಂತೋಷಿದ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಅವರದ್ದು ಮಾತ್ರ ಆಗಿ ಉಳಿತದೆ. ಇಡೀ ಈ ಸುದ್ದಿ ಬಿಡುಗಡೆ ಸಂಸ್ಥೆಯ ಪ್ರತಿಯೊಬ್ಬರಿಗೆ ಕೂಡ ಈ ಸುದ್ದಿ ಬಿಡುಗಡೆ ಪತ್ರಿಕೆ ನನ್ನದು, ಅದರ ಹಿಂದೆ ಇರತಕ್ಕಂತಹ ಆಶಯ ನನ್ನದು, ಅಥವಾ ಇಡೀ ಈ ದೀಪಾವಳಿ ಸಂಚಿಕೆ ಒಂದು ವ್ಯವಸ್ಥೆ ನನ್ನದು ಅಂತ ಹೇಳುವಂತಹ ಭಾವನೆ ಬಂದ್ರೆ, ಪ್ರತಿಯೊಬ್ಬರಿಗೂ ನನ್ನದು ಅಂತ ಬಂದಾಗ ಅದು ನಮ್ಮದಾಗ್ತದೆ. ನಮ್ಮದಾದಾಗ ಸಕ್ಸಸ್ ಆಗ್ತದೆ. ಬಹುಶಃ ಇಷ್ಟು ಸುಂದರವಾದಂತಹ ಒಂದು ದೀಪಾವಳಿ ಸಂಚಿಕೆ ಇವತ್ತು ಹೊರಬಂದಿದ್ರೆ, ಅದು ಪ್ರತಿಯೊಬ್ಬರ ನಿಮ್ಮ ಭಾವನೆ ಏನಿದ್ದಿರ್ಬೋದು ಅಂತ ಹೇಳಿದ್ರೆ, ಇದು ನಮ್ಮದು, ಇದು ನಮ್ಮದು, ಇದು ನಮ್ಮದು ಅಂತ ಹೇಳುವಂತ ಭಾವನೆ ಇದ್ದ ಕಾರಣ ಇಷ್ಟು ಸುಂದರವಾಗಿ ಇದು ಮೂಡಿ ಬಂದಿದೆ. ಇಲ್ಲದಿದ್ರೆ ಖಂಡಿತವಾಗಿ ಇದಿಷ್ಟು ಸುಂದರವಾಗಿ ಮೂಡಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮದು ಅಂತ ಹೇಳುವಂತಹದ್ರ ಜೊತೆಯಲ್ಲಿ ಇದರಲ್ಲಿ ಬರೆದವರು ಕೂಡ ನಮ್ಮವರು ಅಂತ ಹೇಳುವಂತ ಒಂದು ಭಾವನೆ ಇತ್ತು. ನಾನು ನಿನ್ನೆ ತಾನೇ ಅಲ್ಲಿ ಮನೆಯಲ್ಲಿ ಮಾತನಾಡುವಾಗ ಹೇಳಿದೆ, ಅವರಿಗೆ ನನ್ನನ್ನು ಕೇಸಿಗೆ ಬರೆಸುವಷ್ಟೇ ಕಷ್ಟ ಈ ಪತ್ರಿಕೆಯಲ್ಲಿ ನನ್ನದೊಂದು ಲೇಖನ ಬರೆಸಲಿಕ್ಕೆ ಕೂಡ ಆಗಿದೆ. ಯಾಕೆಂದ್ರೆ ಕೊನೆಯ ಹಂತದಲ್ಲಿ ಪ್ರಿಂಟಿಗೆ ಹೋಗುವಂತ ಒಂದು ದಿವಸ ಮೊದಲೇ ರಾತ್ರಿ 3 ಗಂಟೆಗೆ ನಾನು ಬಂದು 4 ಗಂಟೆಗೆ ಅದನ್ನ ಕಳಿಸಿಕೊಟ್ಟಂತದ್ದು, ಅವರಿಗೆ 4-5 ಗಂಟೆಗೆ ಇವರಿಗೆ ಬಂದಂತದ್ದು, ಶಿವಣ್ಣನಿಗೆ ಅದು ಬಂದಂತದ್ದು. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅಲ್ಲಿ ಕೂಡ ನಾವು ಒಂದು ಚೌಕಟ್ಟಿನ ಒಳಗೆ ಒಂದಷ್ಟು ವ್ಯಕ್ತಿಗಳನ್ನ ನಾವು ಹಿಡಿದಿಟ್ಟುಕೊಳ್ಬೇಕು ಅಂತಾದ್ರೆ, ಅಲ್ಲಿ ಇದನ್ನೆಲ್ಲ ಮೀರಿದಂತಹ ಒಂದು ಉಂಟಲ್ಲ, ಕೇವಲ ವ್ಯಾವಹಾರಿಕ ಸಂಬಂಧವನ್ನ ಮೀರಿದಂತಹ ಒಂದು ಮಿತ್ರತ್ವದ ಸಂಬಂಧವೋ ಅಥವಾ ಪ್ರೀತಿಯ ಸಂಬಂಧವೋ ಬೇಕಾಗ್ತದೆ. ಆ ಪ್ರೀತಿಯ ಸಂಬಂಧವನ್ನು ಕೂಡ ಸುದ್ದಿ ಬಿಡುಗಡೆ ಪತ್ರಿಕೆ ತೋರಿಸಿದ ಕಾರಣ ಇಷ್ಟು ಸುಂದರವಾದಂತಹ ಒಂದು ಸಂಚಿಕೆ ಮೂಡಿ ಬಂದಿದೆ. ದೀಪಾವಳಿ ಸಂಚಿಕೆ ಅಂತ ಹೇಳುವಂತದ್ದು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಮಾಡ್ತಾರೆ. ಆದ್ರೆ ನನಗೆ ಅನ್ನಿಸುವಂತದ್ದು ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿಗಳಿಗೆ ಕೂಡ ದೀಪಾವಳಿ ಅಂತ ಹೇಳಿದ್ರೆ ಅದೊಂದು ಸಂಭ್ರಮ ಅಂತ, ಅದು ಅವರ ಹಬ್ಬ ಅಂತ ನಾನು ಹೇಳುದು. ಯಾಕಂತ ಹೇಳಿದ್ರೆ, ಯಾರಿಗೆ ಯಾರ ಒಳಗೆ ಒಂದು ಬೆಳಕಿಲ್ಲವೋ,
ಯಾರು ಬೆಳಕು ಚೆಲ್ಲುವಂತಹ ಒಂದು ದೀಪದಂತಹ ಗುಣವನ್ನು ಹೊಂದಿಲ್ವ ಅವರು ಪತ್ರಕರ್ತರು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಪತ್ರಿಕೋದ್ಯಮ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ತೀರಾ ಆಂತರಿಕವಾದಂತ ಒಂದು ಭಾವನೆಯನ್ನ ನಾನು ಹೇಳುವಂತದ್ದು. ಯಾಕಂದ್ರೆ ನಾವು ಬೆಳಕು ನೀಡಬೇಕು ಅಂತ ಹೇಳಿದ್ರೆ ನಮ್ಮ ಒಳಗೆ ಒಂದು ಬೆಳಕು ಬೇಕು. ಅದೇ ರೀತಿಯಲ್ಲಿ ಯಾಕೆ ಬೆಳಕು ಬೇಕು ಅಂತ ಹೇಳಿದ್ರೆ ಪತ್ರಿಕೆ ಮುಖಾಂತರ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಈ ಸಮಾಜದಲ್ಲಿ ಇರತಕ್ಕಂತ ಕತ್ತಲೆ ಉಂಟಲ್ಲ, ಆ ಕತ್ತಲೆಯನ್ನು ನಾವು ಕಳೆಯಬೇಕು ಅಥವಾ ಹೊಡೆದೋಡಿಸಬೇಕು. ಅದನ್ನ ಮಾಡ್ಬೇಕಿದ್ರೆ ನಮ್ಮೊಳಗೆ ಬೆಳಕು ಬೇಕು. ಹಾಗಾಗಿ ಬೆಳಕಿನ ಹಬ್ಬ ನಿಜವಾಗಿ ಯಾರು ಆಚರಿಸಲೇಬೇಕಾದಂತಹ ಹಬ್ಬ ಅಂತ ಹೇಳಿದ್ರೆ ಪತ್ರಿಕೋದ್ಯಮದವರು, ಪತ್ರಕರ್ತರು, ಮತ್ತೆ ಅದರ ಬಗ್ಗೆ ತೊಡಗಿಸಿಕೊಂಡಂತವರು. ಆ ರೀತಿಯಲ್ಲಿ ಕೂಡ ನೀವು ಅತ್ಯಂತ ಸುಂದರವಾಗಿ ಈ ಕಾರ್ಯಕ್ರಮವನ್ನ ಇವತ್ತು ಆಚರಿಸಿಕೊಳ್ತಾ ಇದ್ದೀರಿ. ದೀಪಾವಳಿಯನ್ನ ಆಚರಿಸಿಕೊಳ್ತಾ ಇದ್ದೀರಿ. ಎರಡು ವಿಚಾರಗಳ ಬಗ್ಗೆ ನಾನು ಮೊನ್ನೆ ಕೂಡ ಹೇಳಿದೆ, ಇವತ್ತೊಂದು ಎಕ್ಸ್ಟ್ರಾ ನಾನು ನೋಡಿದ್ದೇನೆ ಅಂತ ಹೇಳಿದ್ರೆ ಅರಿವಿನ ಹರಿವು ಅಂತ ಒಂದು ಶಬ್ದ ನನಗೆ ಇದರೊಳಗೆ ಕಂಡಿತ್ತು. ನಾವು ಈ ಅರಿವು ಕೇಂದ್ರದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇದ್ದೇವೆ. ನಿಜವಾಗಿ ಪತ್ರಿಕೆಯ ಮೂಲ ಧ್ಯೇಯ ಇರಬೇಕಾದಂತದ್ದು ಏನು ಅಂತ ಹೇಳಿದ್ರೆ ಅರಿವು ಮೂಡಿಸುವಂತದ್ದು ಅಂತ. ಅದಕ್ಕೆ ಕಾಕತಾಳೀಯವಾಗಿ ಇವತ್ತೇನಾದ್ರೂ ಈ ಬಿಡುಗಡೆಯ ಒಂದು ಸಂಭ್ರಮವನ್ನು ನಾವು ಅರಿವು ಕೇಂದ್ರದಲ್ಲಿ ಆಚರಿಸ್ತಾ ಇದ್ದೇವೆ ಅಂತ ನನಗೆ ಅನ್ನಿಸ್ತಾ ಇದೆ. ಅರಿವು ಮೂಡಿಸದಿದ್ರೆ ಅದು ಜಸ್ಟ್ ಎ ಪೇಪರ್. ಅರಿವು ಮೂಡಿಸಿತ್ತು ಅಂತ ಆದ್ರೆ ಮಾತ್ರ ಅದೊಂದು ನಿಜವಾದದಲ್ಲಿ ಅದೊಂದು ಪತ್ರಿಕೆ ಆಗ್ತದೆ ಅಥವಾ ಸಂಚಿಕೆ ಆಗ್ತದೆ, ಅದು ಅರ್ಥವನ್ನ ಪಡೆದುಕೊಳ್ತದೆ. ಇಲ್ಲದಿದ್ರೆ ಏನೂ ಇಲ್ಲ, ಜಸ್ಟ್ ಎ ಪೇಪರ್ ಅಂತ ಆಗ್ತದೆ. ಹಾಗಾಗಿ ಅರಿವು ಕೇಂದ್ರದಲ್ಲಿ ಆ ಅರಿವಿನ ಹರಿವನ್ನ ಮೂಡಿಸುವಂತಹ ಒಂದು ದೀಪಾವಳಿ ಸಂಚಿಕೆಯ ಬಿಡುಗಡೆಯನ್ನ ಮತ್ತು ಅದರ ಒಂದು ಸಂಭ್ರಮವನ್ನು ನೀವು ಆಚರಿಸಿಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ನನಗೆ ಕೂಡ ಅದರ ಜೊತೆ ಸೇರ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಬಹಳ ಖುಷಿಯಾಗಿದೆ. ಇದರಲ್ಲಿ ಇನ್ನೊಂದು ಶಬ್ದ ಕೂಡ ಮೊನ್ನೆ ನಾನು ಹೇಳಿದೆ ಹರಿಪ್ರಸಾದ್, ಯಾಕಂತ ಹೇಳಿದ್ರೆ ಬೆಳಕಿನ ಹಬ್ಬಕ್ಕೆ ಅಕ್ಷರಗಳ ಹಣತೆ ಅಂತ ನನ್ನನ್ನು ಅತ್ಯಂತ ಗಾಢವಾಗಿ ಸೆಳೆದಂತಹ ಒಂದು ಶಬ್ದ ಅದು. ಯಾಕಂತ ಹೇಳಿದ್ರೆ ಅಕ್ಷರಗಳಿಂದ ಮಿಗಿಲಾದ ಬೆಳಕು ಮೂಡಿಸಬಲ್ಲವಂತ ಇನ್ನೊಂದು ವಸ್ತು ಇಲ್ಲ ಈ ಜಗತ್ತಿನಲ್ಲಿ, ಅದು ಅಕ್ಷರಗಳೇ. ಹಾಗಾಗಿ ಈ ಬೆಳಕಿನ ಹಬ್ಬಕ್ಕೆ ನೀವು ಆ ಅಕ್ಷರದ ಹಣತೆಯನ್ನ ಉಳಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಜಾರ್ಥದಲ್ಲಿ ಅದೊಂದು ದೀಪಾವಳಿ. ಹಣತೆ ಹಚ್ಚುತ್ತೇವೆ ನಾವು, ಜಗದ ಕತ್ತಲೆ ಕಳೆಯುತ್ತೇವೆ ಎಂಬ ಭ್ರಮೆಯಿಂದ ಅಲ್ಲ, ಆದರೆ ಹಣತೆ ಹಚ್ಚುತ್ತೇವೆ ನಾವು ಕನಿಷ್ಠ ಕವಿದ ಕತ್ತಲೆಯಲ್ಲಿ ನನ್ನ ಮುಖ ನಿಮಗೆ, ನಿಮ್ಮ ಮುಖ ನಮಗೆ ಕಾಣಲಿ ಎಂಬ ಸದಾಶಯದಿಂದ ಅಂತ. ನಮ್ಮಲ್ಲಿ ಈ ಒಂದು ವಿಚಾರ ಮನಸ್ಸಲ್ಲಿ ಉಂಟು ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಎಲ್ಲಿಯೂ ಸೋಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಪತ್ರಿಕೆಯ ಸದಾಶಯ ಕೂಡ ಅಷ್ಟೇ ಇರಬೇಕು ಅಂತ. ಇಡೀ ನಾವು ಎಲ್ಲ ಏನು ಸಮಾಜವನ್ನ ಅಂಕುತುಂಕನ್ನ ತಿದ್ದುತ್ತೇವೆ, ಏನೋ ಸಾಧನೆ ಮಾಡ್ತೇವೆ ಅಂತ ಹೇಳುವಂತ ಭ್ರಮೆ ನಮಗೆ ಇರಬಾರ್ದು. ಕನಿಷ್ಠ ನಿಮಗೆ ನಾವು ಆಪ್ತರಾಗುವಂತದ್ದು, ಸಮಾಜಕ್ಕೆ ನಾವು ಆಪ್ತರಾಗುವಂತದ್ದು, ಸಮಾಜದ ಮುಖ ನಮಗೆ ಕಾಣುವಂತದ್ದು. ಮತ್ತು ಈ ಬೆಳಕಿನ ಮಹತ್ವ ಪತ್ರಕರ್ತನಿಗೆ ಗೊತ್ತಿದ್ದಷ್ಟು, ಅಕ್ಷರ ಜೋಡಿಸುವವರಿಗೆ ಗೊತ್ತಿದ್ದಷ್ಟು ಬೇರೆ ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೆಳಗ್ಗೆ 5 ಗಂಟೆಗೆ 4 ಗಂಟೆಯ ಮೊದಲೇ ಆ ಬೆಳಕು ಮೂಡುವ ಮುನ್ನ ನಿಮ್ಮ ಪತ್ರಿಕೆ ಸಿದ್ಧ ಆಗಿರ್ಬೇಕು. ಹಾಗಾಗಿ ಪತ್ರಕರ್ತರು ಮತ್ತೆ ಬೆಳಕು, ದೀಪಾವಳಿ ಮತ್ತೆ ಪತ್ರಿಕೋದ್ಯಮ, ಇದಕ್ಕೊಂದು ಅವಿನಾಭಾವ ಸಂಬಂಧ ಉಂಟು. ಅದನ್ನ ಈ ಸಂದರ್ಭದಲ್ಲಿ ನಾನು ಗಮನಿಸುತ್ತಾ ಮೊನ್ನೆ ಕೂಡ ಹೇಳಿದೆ, ನಾನು ಅದನ್ನು ಪುನಃ ಅದನ್ನು ರಿಪೀಟ್ ಅಂತ ಅಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಕೂಡ ಹಗ್ಗ ಇಲ್ಲದೆ ಕಟ್ಟಿ ಹಾಕಿದ್ರಿ, ಮೊನ್ನೆ ಕೂಡ ಹೀಗೆ ಮಾಡಿದ್ದಾರೆ. ನನ್ನನ್ನು ಈ ಒಂದು ಲೇಖನ ಬರೆಸಬೇಕು ಅಂತ ಆದ್ರೆ ಕೂಡ ಹಾಗೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನನ್ನಲ್ಲಿ ಏನು ಹೇಳಲಿಲ್ಲ, ಎಲ್ಲ ಫೋನ್ಗಳು ಹೋಗ್ತಾ ಇದ್ದದ್ದು ನನ್ನ ಮನೆಯಲ್ಲಿ ನನ್ನ ಹೆಂಡತಿಗೆ. ಈ ಹೈಕಮಾಂಡಿಗೆ ಹೋದ ನಂತರ ನಮಗೆ ಬೇರೆ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಅಲ್ಲಿಂದಲೇ ಆರ್ಡರ್ ಬರುದು, ಹೈಕಮಾಂಡಿಂದಲೇ ಆರ್ಡರ್ ಬರುದು, ಲೇಖನ ಆಗಬೇಕು ಅಂತ ಹೇಳುವಂತದ್ದು. ಇದರಲ್ಲಿ ಕೂಡ ನಾನು ಯಾಕೆ ಈ ಸಂದರ್ಭದಲ್ಲಿ ಪುನಃ ಅದನ್ನ ಅದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಎಲ್ಲಿ ಯಾವಾಗ ಯಾವ ರೀತಿಯಲ್ಲಿ ಮುಟ್ಟಬೇಕು ಅಂತ ಹೇಳುವಂತ ಉಂಟಲ್ಲ ಒಂದು ಪ್ರಜ್ಞೆ, ಅದು ಅತಿ ಹೆಚ್ಚು ಬೇಕಾದ್ದು ಪತ್ರಕರ್ತರಿಗೆ ಅಥವಾ ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡವರಿಗೆ. ಆ ಪಲ್ಸ್ ಗೊತ್ತಬೇಕು ಅಂತ, ಸಮಾಜದ ಪಲ್ಸ್ ಗೊತ್ತಿಲ್ಲದಿದ್ರೆ, ಓದುಗನಿಗೆ ಏನು ಬೇಕು ಅಂತ ಹೇಳುವಂತ ಪಲ್ಸ್ ನಿಮಗೆ ಗೊತ್ತಿಲ್ಲದಿದ್ರೆ ನೀವು ಎಂತಹ ಸುಂದರವಾದ ಪತ್ರಿಕೆಯನ್ನ ತಂದ್ರೆ, ಸಂಚಿಕೆಯನ್ನ ತಂದ್ರೆ ಕೂಡ ಅದು ಜನರನ್ನ ಮುಟ್ಟುದಿಲ್ಲ. ಆದ್ರೆ ಬೇಕಾದಾಗ ಬೇಕಾದ ರೀತಿಯಲ್ಲಿ ಕೊಡುವಂತಹ ಒಂದು ಆ ಶಕ್ತಿ ಉಂಟಲ್ಲ, ಆ ದೃಷ್ಟಿ ಉಂಟಲ್ಲ, ಅದು ಬೇಕಾದ್ದು. ಅದು ನಮ್ಮ ಸುದ್ದಿ ಬಿಡುಗಡೆಯ ಪ್ರತಿಯೊಬ್ಬರಲ್ಲಿಯೂ ಇದೆ ಅಂತ ಹೇಳುವಂತದ್ದನ್ನ ನಾನು ಗಮನಿಸಿದ್ದೇನೆ. ಮತ್ತೆ ಈ ಹೊತ್ತಿಗೆ ನಮಗೆ ಬೇಕಾದ್ದೇನು ಅಂತ ಹೇಳಿದ್ರೆ ಈ ಮಾತುಗಳಲ್ಲ, ಅಲ್ಲಿ ಹಿಂದೆ ಕಾಯ್ತಾ ಇರುವಂತ ಊಟ. ಹಾಗಾಗಿ ನಮಸ್ಕಾರ.
That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.